ಆಂದಿ ಬರೋಳು ಮಂಡ ಸರಿಜಿ ಕರ್ಮನ ಬಕ ಮನೆ ಬುಜೆ ರೈಕೆ போய் ಇತ್ತ ಕೂಡ ಬೋಂಡ ಬರ್ಪುಜೆ ಅಂದ್ರೆ 2 ದಿನ ಲೈವ್ ಬರ್ಪುಜೆ ಬೆಚ್ಚಪ್ ನಿಂಗೆ ಬೆಚ್ಚಪ್ ತక్కువ ಮೊಬೈಲ್ ಮಂಡ ಸರಿ ಬರೋ ಲೈವ್ ಬಂದಂತೆ ನಿನಗಿದು ಬೇಕಿತ್ತಂದ್ರೆ ಸುದೇಶ್ ಕೋಟ್ಯ ನಾಯಿ ಆರ್ಕೆ ಬರ್ತಿರ್ದಾನೆ ಸುದ್ದಿ ಇಜ್ಜಿ ಸುದೇಶ್ ಕೋಟ್ಯನು ಓರ್ಲರ್ ಮಾರ್ಯಾರ ಸುದ್ದಿ ಇಜ್ಜಿ ಹಲೋ ಗುಡ್ ಮಾರ್ನಿಂಗ್ ಓಕೆ ಗುಡ್ ಈವ್ನಿಂಗ್ ವನಸ್ ಮಲ್ತಾರ ವನಸ್ ಮಲ್ತೆ ದಾನೆ ಬಲ್ತೀನಿ ಇರು ಬರ್ನಾಗನೆ ಬಲ್ತೀನಿ ಪೋಡಿಗೆ ಏನಿದೆ ಅಂತೂನಾರ ಐಕೆ ಬಲ್ತೀನಿ ಆರ್ಕೆ ಬತ್ತೇರಂದು ದಾದಿ ಹಾಸ್ಪಿಟಲ್ದಲ್ಲಿ ಅಂದು ಹಾಸ್ಪಿಟಲ್ ಉಳ್ಳೆ ಅಮ್ಮ ಹುಷಾರಿಸಿದಂಜ ಯಾನ್ ಡ್ಯೂಟಿದು ಇತ್ತೆ ಬರ್ತೀನಿ ಮಾರ ಓ ದೇವರಂದ ವೆರಿ ಗುಡ್ ಬೆನ್ಪರತ ಯಾವ ಬೆಲೆ ಬೈನತೆ ನೆಲದ ಬತ್ತಿನ ಹತ್ತದ ಅಂಚ ದೇವ್ರ ನೈಲು ಜಾರಂತು ಬೆಲೆ ಗೊತ್ತಿಂಗೆ ಇಂದೇ ಸುದೇಶ್ ಕೋಟೆ ಇದು ಓಲಿ ಸುದ್ದಿ ಇಜ್ಜಿ ಮಾರ ಊರು ಬೈದ ಫಾರಿನ್ ಇದು ಊರುಳ್ಳರ ಅವಳೆಲ್ಲರ ఇంకా ಅಲ್ಪ ಏರು ಹರೀಶ್ ಪಂಪಿನ ಹಿರಿಯರು ಕದ ಐತೆ ಬಜ್ಜಿ ಕಿರಿಕಿರಿ ಯಾನು ಉಡುಪಿ ಬೋಡ್ಗೆ ಉಡುಪಿ ಅತ್ತಿ ಸಂದೇಶ್ ದಾದಿ ಗೊತ್ತಿಲ್ಲ ಹರೀಶ್ ಹಿರಿಯಡ್ಕ ಏರಿ ಹರೀಶ್ ಪಂಪಿನ ಇದೇ ಬಲ್ಲೆ ಇರೇ ನಾನು ಮೆರವಣಿಗೆ ಮಾಡ್ದೆ ಅಂದು ನಾನು ಸಾವ ಮೆರವಣಿಗೆ ಮಾಡ್ದೆ ನಾನು ಒಂಜಿ ಪುಲ್ಲೆ ಕಂಡೆ ಪೋಪೆ ಒಂಜಿ ರಾತ್ರಿ ಬರ್ಪೆ ಬೊಕ್ಕ ಅವ್ರಿನ ಕರ್ತವ್ಯ ಸುದೇಶ್ ಕೋಟೆ ಮೇಡಮ್ ನಮಸ್ತೆ ಅಂಕೆ ನೇಲು ನೇರಡ ಅಮ್ಮ ನೇರೆ ಗೊತ್ತು ಈರು ನೇಲಿಲೆ ಮಾರಲ ಬಲ್ಲು ಕಡಿನ ಮುಟ್ಟ ನೇಲು ಗೊತ್ತಾಂಡೆ ಒಂಚೂರು ಮೆಲ್ಲ ಅದೊಟ್ಟು ನೇಲು ಸುದೇಶ್ ಕೋಟೆ ಸುದೇಶ್ ಆಯ್ಲದ ಹರೀಶ್ ಇರೋದು ಗೊತ್ತಿಜ್ಜಿ ಹರೀಶ್ ಹೆಚ್ಚು ಮಾರ ಸಾವು ಯಾನು ಹಿರಿಯ ಕದ ಇರ್ನ ಕುಜಲ್ ಪೊರ್ಲು ಇರ್ನ ಮೂಗು ಪೊರ್ಲು ಹಿರೇ ಪೊರ್ಲು ಇರು ತೆಲಿಪುನ ಪೊರ್ಲು ಅವು ಪೂರ ಮರಲಿರ್ಲಕ್ಕ ಪನ್ನೊಂದಿಲ್ಲ ಗೊತ್ತಾನೆ ಈರು ದಾದ ಮನ್ಪು ಆ ಏರಿಂದ ಗೊತ್ತಿಜ್ಜಿ ಸಂತ ಹಿರಿಯರ್ ಕದಾಗೆ ಇರು ಹೊರ ಉಡುಪಿಗೆ ಬಲ್ಲೆ ದಾಯ ಉಡುಪಿ ದಾದೊಟ್ಟಿಗೆ ಹಿರಿಯ ನಾನು ಮಿತ್ತುಕೊಳ್ಳೋದು ಮೆರವಣಿಗೆ ಎಂಚಿನ ಏನಂದು ಅದು ಒಪ್ಪಿನ ಟ್ಯಾಬ್ಲೋ ನೆಲದ ಪುರ್ಸೊತ್ತಿಜ್ಜಿ ಪಾಪ ಏರಿ ಹರೀಶ್ ಹೆಚ್ಚು ಈತ ನೆಕ್ಕಲ ಬರ್ಬೇಕು ತುಳ್ಳೆ ಹಿರಿಯಡ್ ಕದ ಹೇಗೆ ಅಕ್ಕ ಅಲ್ಪ ತುಳು ಉಂಡೆ ಸ್ವಲ್ಪ ತುಳು ಉಪ್ಪುನು ಕುಡ್ಲಾಡು ಅವಳು ಇಂಗ್ಲೀಷ್ ಅವಕ್ಕೆ ಹಾಲು ಇಂಗ್ಲೀಷ್ ಈರು ಓಡೆಗಿ ರಾಧ ಪಾತಿರ್ನ ನಲ್ಲೆಜ್ಜಿ ಈರು ನೈಂಡೆ ಮಲ್ಪೊಡ್ಸಿ ಇಜ್ಜಪ್ಪ ಹಂಗೇನು ಪುರ ಜಂಗ್ರ ಈಗಿರ್ಕ ತುಳು ಪಾತಿರುವರು ಕಮ್ಮಿ ಹೆಚ್ಚ ಕನ್ನಡ ಎನ್ನ ಫ್ರೆಂಡ್ ಓರಿ ತೀರಿಪೋಯಿ ಏರಿ ಸತೀಶ್ बोलताय దాదాయిని తెలీలండి తెలీలు వరుస మెంచి కూడా బరందిద్దాను
ಇದು ಮೈಂಡ್ ಮಲ್ಪೊರ್ಚಿ ಇಜ್ಜ ಪೇನ ಮೇಡಿಗೆ ಏನು ಪೂಜೆ ಸುದೇಶ್ ಸೈಯಡಗಿಲ್ ಮದ ಮರಲು ಜೆ ಕೆ ಬತ್ತೇರತ್ತ ಜೆ ಕೆ ಅಲ್ಲಿ ಜೆ ಕೆ ಬತ್ತೇರು ಪಾಪ ಆರ್ಕೆನ್ಕಿ ಏನೊಂದು ಬಿಲಿಪ್ಪುನೇ ಬಕ್ಕ ಜೆ ಕೆ ಅನ್ನೆ ಬೇಜೇರು ಅಜ್ಜಿ ಎನಿಕಲ್ಪ ತೆದಿಲುಂಡೆ ಎಂಕಲ್ಪ ತೆಲು ಅಜ್ಜಿ ರೊಪ್ಪೋಡು ಆರ್ಕಿ ಜೆ ಕೆ ಅಣ್ಣ ನಮಸ್ಕಾರ ಜೆ ಕೆ ಅಣ್ಣ ರಾಜ್ಕುಮಾರ್ ಅಣ್ಣ ನಮಸ್ತೆ ಏರಿ ರಾಜ್ಕುಮಾರ್ ವಾ ರಾಜಕುಮಾರೇ ಸುದೇಶ್ ಅಭಿಷೇಕ ಅದಾದೀನಿ ಸೂಪರ್ ಸುಸೈಡಾ ಒಂದು ಒಂಜಿ ಪೊನ್ನುಲ ಅನ್ನಲ ಅಕ್ಲೇನಾ ಸ್ಟೂಡೆಂಟಾ ಪೇಪಡ್ ಬರ್ತನತೆ ಅವೇನಾ ಪೇಪಡ್ ಬತ್ತಿತ್ತು ಅಂದು ಸ್ಟೂಡೆಂಟ್ ಎರಡು ಜನ ಕಲ್ಪನಾಕು ಪೊನ್ನುಲ ಅನ್ನ ಅವು ಏರು ರಾಜ್ಕುಮಾರ್ ಏರು ಜೇಕೆ ಅನ್ನ ಹನಿ ಟ್ರ್ಯಾಪ ದೇವರೇ ಮಾಲುಂಡೆ ಶ್ರವಣ್ ಪೂಜಾರಿ ಹಾಯ್ ಶ್ರವಣ್ ಕುಮಾರ್ ಹಾಯ್ ಅಜ್ಜಿ ಈರಿ ಎಂಚ ಉಳ್ಳಾರು ಹೆಲೋ ಶ್ರವಣ್ ಹಲೋ ಪಾತಿರ್ಲಿ ಹನಿ ಟ್ರ್ಯಾಪ ದೇವರೇ ಅನ್ನು ಯಾನೆ ರಾಜ್ಕುಮಾರ್ ಅನ್ನು ಯಾನೆ ರಾಜ್ಕುಮಾರ್ ಪಂಡ ಇದು ಆರ್ಕೆ ಪಾರ್ತಾರ ತೇಕ್ ಜಗದೀಶ್ ಪೂಜಾರಿ ಆಯಕ್ಕ ಆಯ್ ಜಗದೀಶ್ ಪೂಜಾರಿ ಎಂಚೊಲ್ಲರು ಸೌಖ್ಯನಾ ಒನಸ್ ಮಿನಿ ಮಲ್ತೆ ಬರ್ತಾರ ಮೂಲ ಒನಸಿಜ್ಜಿ ಪಕ್ಕಡೆ ಮೇರೆ ಆರ್ಕೆ ಪೂಜಾರ್ನ ನೆಟ್ಟು ಗಮ್ಮತ್ತುಂಡು ಶೋಭಕ್ಕ ಬೈಜರ ಬರ್ಪಲ್ ಉಲ್ಲಲ್ ಶೋಭ ಆವಿತ ಬರ್ಪಲ್ ತುಲ ಬಲ್ತಂದು ಪಜ್ಜನ ಇಲ್ಲಡುಲ್ಲಿ ಯಾನು ಮೂಲುಲ್ಲೆಂಬೆ ಆಸ್ಪತ್ರೆಡು ತುಲ ಯಾನು ಆಸ್ಪತ್ರೆಡುಲ್ಲೆ ಪಜ್ಜನ ಇಲ್ಲಡುಲ್ಲಿ ಈಡು ಚಪಾತಿಯಾ ದಾದೆ ಪಾತಿರ್ ನೀರು ಚಪಾತಿ ಕಿಪತಿ ಅಂದರೆ ಆ ಚಪಾತಿಲ ಕೊಲ್ಲೆನ ಇರೇದು ಅಂದೆ ಚಪಾತಿಲಕ ತೋಜು ನಾನು ಒಂತುಲಕೊಂಬರ್ಪ ಮಾರ್ಲು ಅತ್ತೆ ಸುದು ಸಂದೇಶ ಹುಡುಗ ಅವೆಂಚೆ ಯಾನಿ ಟ್ರಿಪ್ ಮಂತೀನಿ ದಾದ ಏನಿ ಅತ್ತೆ ಯಾನಿ ಟ್ರಿಪ್ ಮಂತೀನಿ ಆಯ್ತು ಸುಸೈಡ್ ಮಂತ ನೋಡಿ ಪೂರದ ಡಾಕ್ಯುಮೆಂಟ್ ಇತ್ತು ಪೊಲೀಸ್ ಕಂಪ್ಯೂಟರ್ ಕೊರ್ರಪ್ಪಚ ಊರಾಯ್ತು ಹನಿ ಟ್ರ್ಯಾಪ್ಡ್ ಸೈಪಿನಿ ಮಾರ ಪೋಡಿಗೆಲ್ಲ ಹಾಕ್ನು ಎರಡು ಪಾತ್ರೆಗೆ ಪೋಡಿಗೆ ಹಾಕ್ನು ಪೋಡೆ ಈ ಪೊಂಜೋನ ಮೆಸೇಜ್ ತೋಜು ಅನ್ನ ಪೋಡೆ ಎನ್ನ ಮೆಸೇಜ್ ಇರೇ ತೋಜಿಂದ ಅಂದಂದು ಅದೊಂದು ಗೊತ್ತಿಜ್ಜಿ ಏನು ಗ್ಲೂಕೋಸ್ ಇತ್ತಕ್ಕೆ ನೇರ ಅನ್ನ ಪೂಜಾರಿಲ್ಲ ಅಂಚೇನಿ ಯಾರನ್ನ ತೋಜಿಜಿ ಅಂಚ ಉಳ್ಳೇರ ಅಂಚ ಅಮ್ಮ ಹುಷಾರಿಲ್ಲಿರುತ್ತೆ ಶನಿವಾರ ಬೈದ ಅಡ್ಮಿಟ್ ಆತ ಸೋಮವಾರ ಆಪ್ರೇಷನ್ ಸೋಮವಾರ ತೀನಿ ಶನಿವಾರ ಇನ್ನು ಶುಕ್ರವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇನ್ನು ಕೈಂದಿನ ಆಪ್ರೇಷನ್ ಇತ್ತೆ ಒಂತ ಪರವಾಯಿಜಿ ನಾನು ಎಲ್ಲ ಅದನ್ನು ಗೊತ್ತಿಜ್ಜಿ ಎಲ್ಲ ತೂದು ಪನ್ಪೆ ಬಂಡೆ ನಾನು ಗೊತ್ತಿಜ್ಜಿ ದೇವೇರ್ನ ಇತ್ತು ನಾನು ಮನ್ಪೇರು ಅರಿಕೆ ಮೀನು ದಾಲ ಉಂಡ ಅಲ್ಲೇ ಸುದೇಶ್ ಕೋಟಿ ಅಂತ ದಾಲ ಉಂಡ ಜೆ ಕೆ ಅನ್ನಗಲ ಆರ್ಕೆಗಳ ಈ ಜನ ಉಂಡತೆ ಆರ್ಕೆ ಬಿನ್ ಬರ್ಪಿನಿ ಏನ್ ಕಳ್ಳಗೇನು ದಾಲ ಉಂಡ ಬಂದದ್ದು ಇರೇ ಮುಟ್ಟನಾರು ಒಟ್ಟಿಗೆ ಕೊಲ್ಲೆ ಅರೆಗೂ ಕೆಂಪುದ ಕೊರ್ಲೆ ಆರ್ಕೆಗೆ ಅರೆ ಕೆಂಪುದ ಕೊರಡಿಗೆ ಅದೇ ಕೆಂಪುದ ಅದೇ ಪೈಂಟ ಉಂಡು ನೀರು ಪ್ರಾಣಿ ಬೀರುಂಡಿಗೆ ಪೋಯ್ ಅಲೆ ಆರ್ಕೆ ಸುದೇಶ್ ಕೋಟೆಯಿಂದ ಬೀರುಂಡಿಗೆ ಕೊಬ್ಬರ ಜೆ ಕೆ ಅಣ್ಣ ಕುಲ್ಗನ ಅಲ್ಲೇ ಬೀಯರುಂಡಿಗೆ ಕುಲ್ಲೆ ಕೆಂಪುದ ಗಂಗರ ಬೊಲ್ದುಂಡ ಬಲ್ಲೆ
ಎಂಕ್ ಕೆಂಪು ದೋಸೆಗೆ ಬುಲ್ದು ದೊಡ್ಡ ನೀರ್ದೆಲ್ಲ ಕಾಣ್ತೀರ. ಕಿಂಗ್ ಫಿಶರ್ ಉಂಡು ಅವು ಎಂಕುದಿಲ್ಲ ಬರೀಟವೇ ಎಲ್ಲಂಜಿ ಬನ್ನ ಕಲ್ನೆ ಆರೇ ಕೊರ್ಲಿ ಆರ್ಕೆ ಆರೆಗ ಬಾಜೆಲ್ದು ಬೊಲ್ದುದ ಉಂಡು ಒಡ್ಕ ಅವು ಬುರ್ಚಿ ಅವು ಕೈಪೆ ಚೀಪೆತ್ತದಲ್ಲುಂಡ ಅರೆಗಲ್ಲಿ ಆರ್ಕೆ ಎಂಕಲ್ಲ ಆರ್ಕೆ ಐ ಮೀನ್ ಆರ್ಕೆ ಯಾರು ಪುದರ್ ಈ ಇಂಚಿನ ಪಾಡ್ವೆರ ಮಾರ ಜನ ತಿಕ್ಕಿನ ಪುದರ್ ಪಾಡ್ನು ಮಾರ. ಜಿನ್ ಉಂಡು ಜಿನ್ ಪಂಡ ಜೀನ್ಸ್ ಪ್ಯಾಂಟಾ ಜೀನ್ಸ್ ಪ್ಯಾಂಟ್ ಉಂಡ ಜಿನ್ನು ಪಂಡದ ಅದೇ ಜಿನ್ನು ಪಂಡದ ಅದೇ ಆರ್ಕೆ ದಾದೆ ಜಿನ್ನು ಪಂಡ ಪಲ್ಲೆ ಜಿನ್ನು ಪಂಡದ ಅದೇ ಅಲ್ಲ ಬರ್ತೀನಿ ಅಂದಾಜಿ ಅವರ ಮೊಬೈಲ್ ನೆಟ್ವರ್ಕ್ ಉಂದಾಯಿನಿ ತಕ್ಕಿನಿ ನಾನು ಕೋಪರ್ಪುನೆ ಇಂಕು ತಿರ್ಗಿನಾಗ ಅವು ತಿರ್ಗಿನಿ ಚಕ್ರ ತಿರ್ಗಿಲಕ್ಕ ಗಿರ್ಗಿರ್ ಬಂಡ ದೆಪ್ಪು ತಕ್ಕಿ ಕಟ್ಟುವಂತ ಕೂಡ ಬರ್ತೀನಿ ಆನೋ ಆಪುಸಿ ತಿರ್ತು ಕುಲ್ಲಾರ ಕುಲ್ಲಿ ಪುಟ್ಟಿಗೆ ಪಿಜಿನ್ ಬರ್ಪು ನಂದು ಲಕ್ಕರ ಆಪುಜಿ ಪಿಜಿನ್ ಬರ್ನಾಗ அந்த ಪರಿಸ್ಥಿತಿ ಅಂಚ ಹಿಂಗಲ್ಲ ತಿಕ್ಕಿನದಾದ ಪಾಡು ತಿಕ್ಕಿನದಾದ ಪಾಡು ಒಡ್ರಸಿ ಪಾಡು ಇರೇನು ಜೋಗುಲಲ್ಲಿ ಇರು ಯಾನ ಸದರೇಡು ಜಿನ್ನು ಪಂಡ ಗಂಗರ ಅಂದ ಅಡ್ಡಾಪುಂಡ ಎಂಕ್ ಬ್ಲೂ ಕೊರ್ಲೆಕ್ಕ ಅವು ದೀಪಿತು ಇಜ್ಜಿ ನನ್ನತ್ತೆ ಅಂದು ಚೇಂಜ್ ಆತಂಡು ಇಂದು ಚೇಂಜ್ ಆಯ್ತು ನಮಕ್ ಕೊರಿಯಾ ಕರಿಯರೆ ಮುಲ್ಪ ದಾಲ ಉಂಡ ವೈಫೈ ಇಜ್ಜ ಮಗ ಅಂಚತ್ತು ಅಜ್ಜಿ ಅವು ದಾದಿ ಗೊತ್ತು ನಿತ್ತೆ ಯೂಟ್ಯೂಬ್ದ ಪೂರ ಚೇಂಜ್ ಆಯ್ತಂದು ದಾದನ ಗೊತ್ತಜ್ಜಿ ಸ್ಪ್ರೈಟ್ ಪಾಡ್ದು ಪರಡು ಬಾಬಾ ಬಾಬಾ ದೇವರ ಇರಂಜಿ ಅಂದು ಇದು ಈ ಜನಕ್ಕೆ ಒಯ್ಟು ದಾದ ಪರಡು ಪಂಡದು ಗೊತ್ತುಂಡು ಪೂರ ಈ ಜನ ಗೊತ್ತಿಜ್ಜಿ ಎನ್ನ ಫುಲ್ಲಿನ ಟೀಚರ್ಗೆ ಶೋಭಾ ಆಕೋಲಾಲು ಕಾರ್ತಿಕ್ ಪುತ್ತೂರು ಆಯಿ ಕಾರ್ತಿಕ್ ಪುತ್ತೂರ್ ಆಯಿ ಏನು ಚೊಲ್ಲರು ಕಾರ್ತಿಕ್ ಹೇಗಿದ್ದೀರಾ ಈದ್ನ ಲೈವ್ ಅರೆನ್ ನೇಲು ಗೊತ್ತಾಪುಂಡ ಅಂಚ ಪುದಾಯರು ಎ ಪಿ ಪಂಡದು ಆರ್ಕೆ ಅಂದು ಧೃತಿ ಪಂದು ಪುದಾರು ಪುಲ್ಲಿನ ಓ ಗೊತ್ತಣ್ಣ ಶೋಭಾಗು ಸೂಪರ್ ಧೃತಿಗೆ ಪುದಾರ ಹಾಗೆ ಯಾನನೇಲುಜಿ ಅಂದಂದು ಹೊರ ಪುಲ್ಲೆ ಕಾರ್ತಿಕ್ ಲೈಕ್ ಡನ್ ಥ್ಯಾಂಕ್ ಯು ಕಾರ್ತಿಕ್ ನೇಲು ಜಾರು ಇರು ನೆಲ್ದು ಹೊರ ಬೂರುವಾರು ಉಂತುಲೆ ಹೊರ ಇದು ತಾಳ್ದು ಬೂರುವಾರು ನೇಲ್ದು ಅದ ಗೊತ್ತಾಪು ಏರ್ ನೇಲಿನಿ ಪಂಡದು ನೇಲು ಇರು ಹೊರ ತಾಳ್ದು ಮೀನು ಬೂರ್ದು ಜಡ ಬೊಕ್ಕ ಬಲ್ಲೆ ಒಡ್ಕಾಗು ಆರೆಂಜ್ ಜ್ಯೂಸ್ ಪಾಡ್ದು ಪರೋಡು ವಾವ್ ಇವತ್ತು ಟೇಸ್ಟ್ ಬರಿಟೊಂದು ಉಪ್ಪಡು ಬೋಡು ಕಡಲೆ ಬೋಡು ಕೋರಿ ಸುಕ್ಕ ಬೋಡು ಲಾಯ್ಕ ಪುಂಡತೆ ಈ ಆಂಜು ತೂಲಕ ಪನ್ಪುನಿ ದಾದಿ ಬಾರಡು ಕುಲ್ದಾರ ಬಾರಿ ಬಾರ್ತೇರು ಅಂಜುಗು ಪೂರ ಗೊತ್ತುಂಡು ಚಾಮನ್ ಪರ ಗೊತ್ತುಂಡು ರೇಗ ಉಜ್ಜತೆ ಇಲ್ಲಡು ಚಾಮನ್ ತಿನ್ನೇನು ಪರಡು ಅವು ಪರಪುರ ಹತ್ತು
ಕಡೆ ಹೋಲ್ಬಾರು ಬಾಕಿ ಈ ಥರ ಬರಂತಿದ್ದದೆ 5ನೇ ಕ್ಲಾಸ್ ಮಗ ಇತ್ತೆ ಅಲ್ಲ ಶೋಭಾ 5ನೇ ಕ್ಲಾಸ್ ಧೃತಿ ಬಂದಿಗೆ ಅಜ್ಜಿನ ಪುಲ್ಲಿ ಚಾಯ್ ಏರು ಬರ್ತೀನಿ ಕನ್ನ ಮಾತ್ರ ಅವೀರಿ ಗೊತ್ತಿಜ್ಜಿ ಬ್ಲೂ ಕೊರ್ಲಿಕ್ಕೆ ಬ್ಲೂ ಕೊರಿಯನು ಓ ಬತ್ತಂಡು ಬ್ಲೂ ಹಾಂ ಬತ್ತಂಡದ ಬ್ಲೂ ಕೊರ್ನಕ್ಲೆ ಮಾತ್ಲೆಗೆ ಸ್ಟಾರ್ ತಿಕ್ಕುನು ನಿಕ್ಲೆ ಕಿರೀಟ ತಿಕ್ಕುನು ಇಜ್ಜಿನ ಏರೆಗಳ ಆರ್ಕೆ ಏರೆಗೆ ಕಿರೀಟ ತಿಕ್ಕುಜಿ ಬ್ಲೂ ಕೊರಡ ಇರೇ ಬ್ಲೂ ಕೊರಡ ಕಿರೀಟ ಕೊಟ್ಟು ಇಜ್ಜಿನ ಇಜ್ಜಿ ಸಂಗೀತವೇ ನುಡಿಯುವ ಮಾತೆಲ್ಲ ಸಂತೋಷವೇ ಕಕ್ಕೆ ಪದವ ಶಾಲೆ ಬಿದ್ದು ದೇವರೇ ಕಕ್ಕೆ ಪದವ ಶಾಲೆ ಬಿದ್ದಿಗೆ ಶೋಭಾ ಧೃತಿ ಬಂದು ಬುಧರಿಗೆ ದಯಾನಂದ ದಾಮು ಆಯಿ ಲೈಕ್ ಕೊರ್ದು ಬಲೆ ದಯಾನಂದ ಅವು ಆನ ಮನದು ಜಪ್ಪಾಟಿಗೆ ಆಯ್ ಟೀಮ ನಡ್ಬೋದು ಜೈದೋಲಿ ಆತ ಟೀಮ ನಡ್ಬೋದು ಜೈದೋಲಿ ಆತ ಆತು ಜಾರುಡು ನೀರು ಜಾರು ಅವು ತೋರುಣ ಜಗತ್ತು ಜಗ್ಗು ತೋರುಡಾ ಅಂದನ್ ತೋರುಜಿ ಹಿಂದಕ್ಕೆ ಲೈಕ್ ತೋರುಜಿ ಮುಂದಕ್ಕೆ ಮಾತ್ರ ಎಂಟೆ ಮಾತ್ರ ತೋರು ಯಾನೈಕ್ ಹಿಂದೇನು ಗಟ್ಟು ಮಂತ ನೀ ಒಂಜ ಆಮೇಲೆ చెప్పుడు ಆಮೇಲೆ ಜೊತೆ ನೆಂಗೆ ಸುಖಾಯ್ತು ಇಜಿನಲ್ ಬುಜಿ ಬಿಲ್ಲ ತಕ್ಕ ಹಚ್ಚಿ ಕಾಯ್ತ ಗಂಟ ಬಾಡುವ ದಾಯ ದಕ್ಕ ಅವನು ಬುಕ್ಕಿರಿಗೆ ಬ್ಯಾನ್ మీరు క్లోజ్ అయ్యారు రంజిత ನಿಂದಾಯ್ತಾ ಎಲ್ಲಿಂದ ಬಂದಿದ್ದು ಹಾಂ ಕೋಲಾರ ಕೊಲ್ನಾಡು ಕೊಲ್ನಾಡು ಮುಲ್ಕಿ ಹತ್ರ ಇದಾ ಎಂತ ನಿಮ್ಗೆಂತ ಪ್ರಾಬ್ಲಮ್ ಗುಳ್ಳೆಗರ ಉಂಟಾ ಅಮ್ಮಂದು ಹಾಗೆ ಆಚೆ ಓಡ್ತದ ಸಣ್ಣ ಮೂವ್ ಆಗ್ತದ ತಿರುಗ್ತದ ತಿರುಗುದಿಲ್ವಾ ಈಚೆ ಆಚೆ ಆಗಲ್ವಾ ಹಾಗೆ ಆಗಬೇಕು ತಿರ್ಗೋಡು ಸ್ಟಾರ್ಟಿಂಗಾ ಸಣ್ಣದಿದೆಯಾ ನೋವಿದೆಯಾ ಅದು ನೋವಿರೋದಿಲ್ಲ ನಮ್ಮ ಬ್ಯಾನ್ ಇತ್ತಿಜಿ ಅಲ್ಪಂಜಿ ಇಕ್ಕದು ಮಿಸಿರು ಕಾರಿಜ್ಜಿ ಅಲ್ಲ ನಂಚೇರಿ ಸೂಜಿ ಪರೀಕ್ಷೆ ಮಾಡಿ ಮತ್ತೆ ಕಳಿಸ್ತಾರೆ ಮತ್ತೆ ಕರೀತಾರೆ ಅದು ಆಪರೇಷನ್ ತೆಗಿಬೇಕಂತೇಳಿ ಹಾಂ ನಾಳೆ ನನ್ನ ಅಮ್ಮಂದು ಫಸ್ಟಿಗೆ ಸೂಜಿ ಪರೀಕ್ಷೆ ಹೌದು ನಾರ್ಮಲ್ ಬಂದಿದೆಯಾ ಅದು ಸ್ಕ್ಯಾನಿಂಗಲ್ಲಿ ಗೊತ್ತಾಗೋದಿಲ್ಲ ಸೂಜಿ ಪರೀಕ್ಷೆಯಲ್ಲಿ ಗೊತ್ತಾಗ್ತದೆ ಯಾವುದು ಅಂತೇಳಿ ಹಾಂ ಮತ್ತೆ ಎಷ್ಟು ಈ ಒಂದು 8 ದಿವಸ ಅಷ್ಟೇ ನೋಡ್ಕೊಂಡಿದ್ದೆ ಮಕ್ಕಳಿದ್ದಾರೆ ಮಕ್ಕಳು ಇನ್ನಾಗಿಲ್ವಾ ಎಷ್ಟು ಅದು ಕೊಬ್ಬು ಇದಾಗಿ ಆಗಿ ಅಂತ ಹೇಳ್ತಾರೆ ಹೌದಾ ಜಾಸ್ತಿ ಇದೆಯಾ ಅದು ಒಮ್ಮೊಮ್ಮೆ ಬೇರೆ ಥರ ಏನಾದರೂ ಇರ್ತದೆ ನಮ್ಮಮ್ಮಂದು ಬೇರೆ ಮಾತ್ರ ತೆಗೆದ್ರು ಅದು ಇಷ್ಟು ದೊಡ್ಡ ಒಂದು ಬಾಟ್ಲು ಇಡೀ ಇತ್ತು ಫುಲ್ಲು ಮುಂಚೆ ಎಷ್ಟು ಸಮಯ ಆಗಿತ್ತು ಅವ್ರದ್ದು 1 ವರ್ಷ ತನಕಿತ್ತು ಸ್ಟಾರ್ಟ್ ಆಗಿ ನಾವು ಆಸ್ಪತ್ರೆಗೆ ಹೋಗಲಿಲ್ಲ ಅದು ಇಲ್ಲಿ ಅಲ್ಲೇ ಸ್ವಲ್ಪ ನೋವು ಜಾಸ್ತಿ ಆಯಿತು ಅದು ಆದ ತಕ್ಷಣ ಹೋಗಬೇಕಿತ್ತು ನಾವು ಅದೇ ಕೇರ್ ಮಾಡಲಿಲ್ಲ ಹಾಗೆ ನನಗೆ ಎಷ್ಟು ಸಮಯ ಇರಲಿಲ್ಲ ನಾವು ಮತ್ತೆ ಈಗ ಸೋಪಚ್ಚುವಾಗ ಗೊತ್ತಾಗ್ತದಲ್ಲ ಈಗ ನೋವು ಆಗ್ತದೆ ನಾವು ಮುಟ್ಟೋ ಗೊತ್ತಾಗ್ತದೆ ಹೌದು ಸ್ನಾನ ಮಾಡುವಾಗೆಲ್ಲ ಗೊತ್ತಾಗ್ತದೆ ಅದು ಎಷ್ಟು ಸಮಯ ಇರಲಿಲ್ಲ ಮೊನ್ನೆ ಸ್ವಲ್ಪ ಇದು ಕೈ ನೋವಾಯ್ತು ನನಗೆ ಕೈ ನೋವಾಯ್ತು ಯಾಕೆ ನೋವು ಆಗ್ತಾ ಅಂತಂದರೆ ಸ್ವಲ್ಪ ನಾವು ಗಂಡಕಲೆಲ್ಲ ಈಗ ವರ್ತಿಸಿದೆ ಈ ಮೊನ್ನೆ ಮಲಗಿದಾಗ ಇದು ಕಾಣ್ತದೆ ಇಂಥದ್ದು ಆಗುತ್ತೆ ಅಂತೇಳಿ ನಾನು ನೋಡಿದೆ ಮತ್ತು ಗಂಡನಿಗೆಲ್ಲ ತೋರಿಸಿ ಅಟ್ಟಿಗೆಲ್ಲ ತೋರಿಸಿದೆ ಅವ್ರು ಅಂತ ನಮ್ಮ ಸಡನ್ ನೋವು ಆಗ್ತದೆ ಇದು ಎಷ್ಟು ದಪ್ಪ ಆಗಿದ್ದಲ್ಲ ಅಂತ ಹೇಳಿದ್ರು ಎಷ್ಟು ಹೌದಾ ಗಟ್ಟಿ ಇಲ್ಲ ಗಟ್ಟಿ ನೋಡಿ ಅದು
ಅದೆಂತ ನೋವಿಲ್ಲ ನನಗೆ. ಅಲ್ಲಿದಾದ್ರೆ ಪರವಾಗಿಲ್ಲ, ಸೈಡಲ್ಲಿ ಎಂತ ತೆಗೆದು. ಇದು ನಮ್ಮಂದು ಇಲ್ಲಿ ಇಲ್ಲಿ ಹಾರ್ಟ್ ಇಲ್ಲ, ಬಲ ಸೈಡ್ ಇಲ್ಲಿ ಹಾರ್ಟ್ ಇರುದಿಲ್ಲ, ಇಲ್ಲಿ ಹಾರ್ಟ್ ಇರುದು. ಅದು ನನಗೆಲ್ಲ ಅದು ಇಡೀ ಫುಲ್ ಎಷ್ಟು ದೊಡ್ಡದು ಪಿಂಪಲ್ ಇದನ್ನು ತೆಗೆಸಿದ್ದಾರೆ. ಎಲ್ಲ ಒಂದು ಚೂರಿಲ್ಲ, ಅದು ಒಂದು ಸೈಡ್ ಫುಲ್ ಬೋದು. ಇಲ್ಲಿ ಉಂಟು ಮೇಡಮ್ ಹೇಳಿದ್ದಾರೆ, ಫಸ್ಟ್ ದಿವಸ ಬಂದು ಹೇಳಿದ್ದಾರೆ ಯಾವ ಮೇಡಮ್. ಡಾಕ್ಟ್ರು? ಇದು ಚರಣಮ್ಮ. ನಾನು ಮುಂಚೆ ಅವ್ರಲ್ಲಿ ಒಂದು ಆಪರೇಷನ್ ಆಯ್ತು ಅದು ಸ್ವಲ್ಪ ಇಷ್ಟು ಕೊಬ್ಬು, ಅದು ಕೊಬ್ಬು ಜಾಸ್ತಿಯಾಗಿ ಗಂಟಾಗಿತ್ತು ಅದು. ಓ ಅದೇ ಇದೇ ಥರ ಆಗಿರ್ಬೋದು. ಇಲ್ಲಿ ಆಗಿತ್ತು ಅದಿಲ್ಲ, ಅದು ನಾನು ಅದು ಒಂದು 5-6 ವರ್ಷ ಮುಂಚೆನೇ ಆಗಿತ್ತು ಅದು. ನನಗೆ ನೋವು ಇರಲಿಲ್ಲ ನನಗೆ, ಅದು ಹೌದಾ? ಬೇಡ ತೆಗಿಸುವ ಅಂತೇಳಿ ತೆಗಿಸಿದೆ ನಾನು. ಅದೇನು ಬರಲಿಲ್ಲ, ನಾರ್ಮಲ್ ಇತ್ತು. ಈಗ ರಿಪೋರ್ಟಲ್ಲಿ ನಾರ್ಮಲ್ ಬಂದು ಬೇರೆ ನಾರ್ಮಲ್ ಲೆವೆಲ್. ಅದೇ ಅಷ್ಟೇ. ನಾನು ಮತ್ತೇನಾದರೂ ಇಷ್ಟು ಸಮಯ ನನಗೆ ಇರಲಿಲ್ಲ, ಈಗ ಸಡನ್ ಆಯ್ತಲ್ಲ, ಅದು ನನಗೆ ಹೆದರಿಕೆ. ಇಷ್ಟು ಸಮಯ ಸೂಜಿ ಬರಿಸೋದು ಹೊಟ್ಟೆ ಮಾಡ್ತಾರೆ. ಒಟ್ಟು ಮಾಡ್ತಾರೆ, ನೋವಾಗ್ತದೆ. ಸ್ವಲ್ಪ ನೋವಾಗ್ತದೆ. ಅಮ್ಮ ತಗೊಂಡೋಗಿ ಹೋಗಲಿಲ್ಲ, ಎಂತ ಆಗೋದಿಲ್ಲ, ಇಟ್ಕೊಳ್ತಾರೆ ಗಟ್ಟಿಯಾಗಿ ಅದೇ ಜಾಗ. ನೀವು ಗಟ್ಟಿ ಇರ್ತದೆ, ಸೂಜಿ ಒಮ್ಮೆ ಹಾಕಿ ಅದೇ ತೆಗಿತಾರೆ, ಪೀಸ ತೆಗೆದು ಲ್ಯಾಬಿಗೆ ಕಳಿಸ್ತಾರೆ, ಎಳಿತಾರೆ, ತುಂಬ ಅದರ ಪೀಸ್ ತೆಗ್ದು ಮತ್ತೆ ಬ್ಯಾಂಡೇಜ್ ಹಾಕ್ತಾರೆ, ಮರು ದಿವಸ ಕಳಿಸ್ತಾರೆ ಮನೆಗೆ. ಅದೇ ರಿಪೋರ್ಟ್ ಬಂದ ನಂತರ ಕರೀತಾರೆ, ನೀವು ಬನ್ನಿ ಆಪರೇಷನ್ ಮಾಡಬೇಕಾಗಿದೆ. ಇಲ್ಲಾಂದರೆ ಮೇಡಮ್ ಅದು ಏನಾದರೂ ಇರಲಿ ನನಗೆ ಅದು ತೆಗೆದು ಬಿಡು ಅಂತ ಹೇಳ್ತಾರೆ. ನನ್ನ ಅಮ್ಮ ಹೇಳಿದ್ದಾರೆ, ಅದು ಏನಾದರೂ ಆಗಲಿ ನಾರ್ಮಲ್ ಇರಲಿ ಅಲ್ಲಿ ತೆಗೆದು ಬಿಡುತ್ತೆ. ಅದು ಮತ್ತೆ ಮತ್ತೆ ಬೇರೆಗೆ ತಿರುಗ್ತದೆ ಅದು. ನಾವು ಅದೇ ಥರ ಸುಮ್ಮನೆ ಬಿಟ್ಟಿದ್ದು, ಅದಿಲ್ಲ ಅಲ್ಲ ಅಲ್ಲ ಅಂತ. ಮತ್ತೆ ಮತ್ತೆ ಜೋರಾಗಿ ಬೇರೆನೆ ದೊಡ್ಡಾಗಿ ಫುಲ್ ಆಗಿತ್ತು. ಇಲ್ಲ, ನಾನು ನನ್ನ ಅಮ್ಮ ಹೇಳಿದ್ದಾರೆ ತೆಗೆಸ್ಬಿಟ್ಟು ಬೇಡ. ಈಗ ಕಡಿಮೆ ಆಗಿದೆ, ನೋವೆಲ್ಲ ಏನಿಲ್ಲ. ಆಪರೇಷನ್ ಮಾತ್ರ ಎಂತ ಇಲ್ಲ, ಐಸಿಯಲ್ಲಿ ಹಾಕಿದ್ರು. ಯಾವುದಾದ್ರೂ ಚಿಕ್ಕ ಚಿಕ್ಕದ್ರಲ್ಲೇ ಅದು ತೆಗೆದು ಬಿಡಬೇಕು. ನಮ್ಮದು 1 ವರ್ಷ ಆಗಿತ್ತು ಪಾಪ, ಅಮ್ಮನಿಗೆ ಗೊತ್ತಿಲ್ಲ. ನಾವು ಸಹ ಅಷ್ಟು ನೋವಿತ್ತು, ಸ್ವಲ್ಪ ಸ್ವಲ್ಪ ಒಂದು ಗಂಟೆಗೆ ಒಂದು ಸರ್ತಿ ಸೂಜಿ ಥರ ಹೀಗೆ ಮುಂಚೆ ಮಲಗುವಾಗ ಏನಿಲ್ಲ, ಎಂತ ಇಲ್ಲ ಅಂತೆ. ಖಾಲಿ ಪ್ಲೇನ್ ಮುಟ್ಟುವಾಗ ಇದೆಂಥದ ಅದು ಇಲ್ಲ. ಮತ್ತೆ ನೋವಾಗಿ ಸ್ಟಾರ್ಟ್ ಆಗಿದೆ, ಮತ್ತೆ 1 ತಿಂಗಳು ಅದು ದಪ್ಪ ಆದ ನಂತರ ಇದಾಯಿತು. ನೋವಾಗ್ತದಲ್ಲ. ಈಗ ಜಾಸ್ತಿ ಈಗೆಲ್ಲ ಒತ್ತಿದ್ದು ನೋವಾಗ್ತದೆ. ನಿನ್ನೆಲ್ಲ ಮೇಡಮ್ ಒತ್ತಿದ್ರಾ? ಈಗೆಲ್ಲ ಒತ್ತಿ ನೋಡಿದ್ದಾರೆ, ಏನಿಲ್ಲ, ಮಾಮೂಲಿ ಗಡ್ಡೆ ಥರನೇ ಇದೆ, ಏನಿಲ್ಲ, ಅದು ನೀರು ಬೀಳಿ ಅಂತ ಹೇಳಿದ್ದಾರೆ. ಈಗೆಲ್ಲ ಈಗ ನೋವು ಉಂಟು. ಮದುವೆಗೆ ಎಷ್ಟು ಆಗುತ್ತೆ? ಮದುವೆಗೆ 15 ವರ್ಷ ಇತ್ತು. ಮಕ್ಕಳಾಗಲಿಲ್ಲ? ಅದು ಸಹ ಸ್ಕ್ಯಾನಿಗೆ ಕೊಟ್ಟಿದ್ದಾರೆ ಮೇಡಮ್. ಮಕ್ಕಳಿಗೆ ಇದೊಂದು ಆಗಲಿ ಮೇಡಮ್, ಮತ್ತೆ ಅದು ಮತ್ತೆ ನೋಡುವ ಅಂತ ಹೇಳಿದ್ರು. ಇದು ಒಂದು ಕ್ಲಿಯರ್ ಆದರೆ ಮತ್ತೆ ಅದೇ ಪರವಾಗಿ, ಇದೊಂದು ಮೇಯ್ನು ನಮಗೆ. ಮತ್ತೆ ಅಲ್ಲ, ದೇವರನ್ನೆಲ್ಲ ಕೇಳ್ಕೊಂಡು, ದೇವರೆಲ್ಲ ನಾರ್ಮಲ್ ಆಗಿ ಬಂದರೆ ಸಾಕು. ಯಾರಿಗೆ ಕೂಡ ಇಂಥ ರೋಗ ಯಾರಿಗೂ ಕೂಡ ಬರಬಾರ್ದು. ಅದೆಂತ ಅಗೆಮಾನ್ಯತ ಅಂಥವ್ರು ಕೂಡ ನಮ್ಮ ಶತ್ರುಗಳೇ ಸಹ ಯಾರಿಗೆ ಬರಬಾರ್ದು, ಶತ್ರುಗಳಿಗೆ ಕೂಡ ಯಾರಿಗೆ ಬರಬಾರ್ದು. ಅದೇನು ಅದೊಂದು ರಿಪೋರ್ಟ್ ಬಂದರೆ ಎಲ್ಲ ದೇವರಿಗೆ ಬೇಡ್ಕೊಂಡಿದ್ದೀನಿ, ಎಲ್ಲ ದೇವರಿಗೆ ಮುಟ್ಟಿಸ್ತೀನಿ. ನಾವು ಬರುವಾಗ ಒಂದು ದೇವರು ಬಿಟ್ಟಿಲ್ಲ ಆರೈಕೆ ಮಾಡೋದರಲ್ಲಿ, ಎಂತ ಇರಬಾರ್ದು ಅಂತ ಹೇಳಿ. ಬರುವಾಗ ನಮ್ಮಲ್ಲಿ ದೇವಸ್ಥಾನದಲ್ಲಿ ಕರೆಯೋದು ಎಲ್ಲ ಕೇಳ್ಕೊಂಡ್ಬಂದು ಕಣ್ಣಲ್ಲೆಲ್ಲ ನೀರೆಲ್ಲ ತುಂಬಿಸಿ ಹೇಳಿದ್ದೀನಿ ಗಜ್ಜನಿಗೆ. ಅವನ ಮೇಲೆ ನಂಬಿಕೆ ಉಂಟು ನನಗೆ. ದೇವರ ಮೇಲೆ ನಂಬಿಕೆ ಇಡಬೇಕು. ಗಜ್ಜನ ಮೇಲೆ ನಂಬಿಕೆ ಇಟ್ಟರೆ ಅದು ಸುಳ್ಳು ಅಂತ ಆಗ್ತದೆ ಅಂತ ಏನಿಲ್ಲ. ಮತ್ತೆ ಬಪ್ಪನಾಡಿ ಕಟಿಲಾಯಿ ಅವರೆಲ್ಲ ನಂಬಿಕೆ ಉಂಟು ನನಗೆ. ಬಪ್ಪನಾಡಿ ಅಂತ ಕೇಳ್ತಾರೆ, ನನಗೆ ಫುಲ್ಲು ಆಗಿದೆ ಅದೆಲ್ಲ. ಒಂದು ಸಾರಿ ಆಗಿದೆ. ಹೌದಾ? ಅವರು ನನಗೆ ಭಾರಿ ಇದೊಂದು ಕೊಟ್ಟರೆ ನನಗೆ ಜೀವನ ಇಡೀ ದೇವರದೇ ಭಕ್ತಿ ಇದೆ ನನಗೆ. ದೇವ್ರದ್ದು ಜಾಸ್ತಿ ಬಪ್ಪನಡಿ ಎಲ್ಲ ಹೋಗ್ತೀರಾ? ಮತ್ತು ನಮ್ಗೆ ಅಲ್ಲಿ ಹತ್ತಿರ ಅಲ್ಲ ನಮಗೆ ಕೊಲ್ನಾಡ. ಹೌದು, ಹತ್ತಿರ ಅಲ್ಲ. ನಮ್ಗೆ ಹತ್ತಿರ. ನಾವು ಹೋಗುದು ನಮ್ಗೆ ಯಾವಾಗ ಮನಸ್ಸಿಗೆ ಹೋಗಂತಲ್ಲ, ನಮ್ಗೆ ಯಾವಾಗ ಬೇಕಾದರೂ ಹೋಗುದು. ಶುಕ್ರವಾರ ಹೋಗುದು. ಮತ್ತೆ ಮನೆ ನವರಾತ್ರಿ ಎಲ್ಲ ನಮ್ಮ ಶಕ್ತಿಗೆಲ್ಲ ಹೋಗ್ತದೆ. ಹೌದಲ್ಲ? ನಮ್ಮ ಸುರತ್ಕಲ್ ಹೋಗ್ತೇವೆ ನಾವು. ಆದರೆ ನಮಗೆ ಬಸ್ಸಲ್ಲಿ ಬರಬೇಕು. ಬಸ್ಸಲ್ಲಿ ಹೋಗುದು. ರಿಕ್ಷಾದಲ್ಲಿ ಬರ್ಬೋದು, ಆದರೆ ಅದು ಮುಖ್ಯ ಅಲ್ಲ, ದೂರ ಆಗ್ತದೆ. ಬಸ್ಸಲ್ಲಿ ಎಲ್ಲ ಹೋಗ್ಬೋದು ನಾವು. ಅಂದರೆ ಅಲ್ಲಿ ಸ್ವಲ್ಪ ನಮ್ಗೆ ಹತ್ತಿರ ಅಲ್ಲ. ಹೌದೌದು. ರಿಕ್ಷಾಗಾದರೆ 100 ರೂಪಾಯಿ ತಗೋತಾರೆ. ನಮಗೆ 100 ತೆಗಿತಾರೆ. ನಮಗೆ ರಿಕ್ಷಾಗೆ ಮನೆಯಿಂದ ಬಂದರೆ 100. ಬಸ್ ಬಂದು ಅಲ್ಲಿಂದ ಮತ್ತೆ ಹೋಗ್ಬೋದು, ಒಂದು 20 ಅಷ್ಟೇ. 20 ತೆಗಿತಾರೆ. ಗಾಡಿ ಎಲ್ಲ ಇದ್ರೆ ಹೋಗ್ಬೋದು.
ಹೋದ್ರೆ ಬೈಕಲ್ಲಿ ಹೋಗೋದು, ಮತ್ತೆ ಎಲ್ಲ ನಾವು ಅಕ್ಕಪಕ್ಕ ಮನೆಯವರೆಲ್ಲ ಒಟ್ಟಿಗೆ ಹೋದ್ರೆ ಬಸ್ ಹಿಡ್ಕೊಂಡು ಹೋಗ್ತೀವಿ. ಹಾಗೆ ಅಮ್ಮ ಅದು ಅಲ್ಲ ಅಮ್ಮ ಏನಕ್ಕ ಎಲ್ಲ ದೇವರಿಗೆ ಇವತ್ತಿಗೆ ಇದು 2ನೇ ಸರಿ ಆಪ್ರೇಷನ್ ಅದೇ ಜಾಗ. ಹೌದು ಫಸ್ಟ್ ಕುಯ್ದಿದ್ರಾ, ಅದು ಸ್ವಲ್ಪ 15 ದಿವಸ ಆದ ನಂತರ ಅದು ನೀರೆಲ್ಲ ಬಂದು ಅದು ಇನ್ಫೆಕ್ಷನ್ ಆಗಿತ್ತು. ಅದು ಸ್ಟಿಚ್ಚಿ ಬಿಚ್ಚಿ ಬಂದಿತ್ತು, ಬಿಟ್ಟಿತ್ತು ಹೀಗೆ. ಅದು ಮನೆಗೆ ಬಂದು ಮತ್ತೆ ಅವರು ಇಲ್ಲಿ ಇದು ಮಾಡಿದರು, ಸ್ಟಿಚ್ ಮಾಡಿದರು. ಅದು ತೆಗ್ದು ಅದ್ರ ಸೈಡಲ್ಲಿ ಇಷ್ಟು ದೊಡ್ಡ ಬಂದಿತ್ತು. ಮತ್ತೆ ಹಾಂ, ಅದು ನೀರಿತ್ತು, ಅದು ತೆಗೆದು ಸ್ಟಿಚ್ ಎಲ್ಲ ತೆಗೆದು ಸ್ಟಿಚ್ ಹೊಡೆದಿತ್ತು, ತೆಗೆದ್ರು ಮತ್ತೆ ಕೂಡ ಈಗೆಲ್ಲ ಈಗ ಸ್ವಲ್ಪ ಅದೆಲ್ಲ ಸ್ಟಿಚ್ ಹಾಕಿದ್ದಾರಲ್ಲ. ಮೊದಲು ಸ್ಟಿಚ್ ಇರುವಾಗ ಸೈಡೆಲ್ಲ ದೊಡ್ಡದರಿತ್ತು, ಅದೆಲ್ಲ ಫುಲ್ಲು ತೆಗೆದ್ರು. ತೆಗೆದು ಈಗ ಸಪೂರ ಮಾಡಿದ್ದಾರೆ, ಅದನ್ನು ತುಂಬ ಕೆಳಗೆ ಆಗಿದೆ. ಈಗ ಎಂತ ಇಲ್ಲ, ಅದು ಸ್ಟಿಚ್ ಒಣಗಿದೆ. ಇಲ್ಲಂತೆ ಏನಾಗೋದಿಲ್ಲ, ಏನಿಲ್ಲಂತೆ. ಅಂದರೆ ಅದು ಇನ್ಫೆಕ್ಷನ್ ಆಗಿದೆ ನನಗೆ, ನೀರು ನಿಂತಿದೆ ಅದರಲ್ಲಿ. ಅದೇ ಸ್ನಾನ ಎಲ್ಲ ಮಾಡಲಿಲ್ಲ. ಅದೇ ನಾಳೆ ನೋಡಬೇಕು, ಅದು ಡಿಸ್ಚಾರ್ಜ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೋಡಿ ಈಗ ಎಂತ ನೋವೆಲ್ಲ ಏನಿಲ್ಲ ನನಗೆ. ಹಾಂ, ನಮಗೆ ಇದು 2ನೇ ಸರ್ತಿ ಅದೇ ನೋವೇ, ಅದನ್ನೇ ಪುನಃ ಅವರು ತೆಗೆದು ಇದು ಮಾಡಿದರು. ಅದು ಎಷ್ಟು ನೋಡ್ತೇವೆ ಅದು ನಾಳೆ ಸೂಜಿ ಹಾಕಿ ಮಾಡಿ ನನಗೆ ಹೇಳಿದ್ದಾರೆ, ಹಾಕ್ಬೇಕಾ ಹಾಕ್ಬೇಡ ಅಂತ ಡಾಕ್ಟರ್ ಅಂತ ದೊಡ್ಡ ಡಾಕ್ಟರ್ ಇರ್ತಾರೆ, ಅವ್ರನ್ನ ಕೇಳಿ ಹಾಕ್ಬೇಕು ಹೇಳಿ. ಇದು ನಾರ್ಮಲ್ ಬಂದಿದ್ದಲ್ಲ, ಕೇಳಿ ಹಾಕೋದ್ರೆ ಹಾಕೋದು, ಇಲ್ಲಾಂದರೆ ಎಂತ ಮಾಡೋದಿಲ್ಲ, ಮನೆಗೆ ಅನಿಸಿದ್ದು. ಮನೆಗೆ ನಾನು ಹೇಳ್ತೀನಿ ಮೇಡಮ್ಗೆ, ಅಲ್ಲ ಇಲ್ಲ ಒಂದು ಸೂಜಿ ಬೇಡ, ನಿಮಗೆ ಸೂಜಿ ಪರೀಕ್ಷೆ ಬೇಡ ಅಂದರೆ ಎಂತ ಮಾಡೋದು? ಎಂತ ಮಾಡೋದು ಬೇಡ ಮೇಡಮ್, ಇದು ಸೂಜಿ ಪರೀಕ್ಷೆ ಮಾಡಿ ಕಳಿಸಿದೆ ಅಂತ ಹೇಳಿದ್ದೀನಿ ಮೇಡಮ್. ಹೋಗಲಿ ಬೇಡ, ಅದೇ ಪುನಃ ಮತ್ತೆ ಮನೆಗೆ ಹೋಗಿ ಮತ್ತೆ ಬಂದು ಮತ್ತಿತ್ತು ಏನಾದರೂ ಆದರೆ ಮತ್ತೆ ದೊಡ್ಡದಾದರೆ ಇವಾಗ ಅದನ್ನು ಯಾರು ನೋಡ್ಕೊಳ್ಳೋದು? ಅದಕ್ಕೆ ಬೇಡ ಬೆಳಿಗ್ಗೆ ಮೇಡಮ್ ಹೇಳಿ, ಬೇಡ ಮೇಡಮ್ ಸೂಜಿ ವರ್ಷ ಅದೇ ಒಂದು ಸೂಜಿ ತೆಗಿತಾರೆ ಅದನ್ನು. ನಾನು ಸ್ವಲ್ಪ ಹೇಳಿದೆ ಮೇಡಮ್ಗೆ, ನೋವಲ್ಲ ಮಾಡಿ ಮೇಡಮ್ ಅಂತ ಹೇಳ್ತೀನಿ. ಆಯಿತು ನೋವಾಗ ಮಾಡು ಅಂತ ಹೇಳ್ತಾರೆ. ನಮಗೆ ಒಂದು ಸುಚ್ಚಿದೆ, ಕೈಗೆ ಸೂಜಿ ಸುತ್ತಿದ್ರೆ ನನಗೆ ಆಗೋದಿಲ್ಲ, ನಾನು ಇಂಜೆಕ್ಷನ್ ಅದು ಇಂಜೆಕ್ಷನ್ ಮಾಡಿ ಅದು ಲೇಡಿ ತೆಗಿತಿರ್ಬೋದು ಅಲ್ಲಕ್ಕ. ಇಲ್ಲ, ಅದು ಹೀಗೆ ಹೀಗೆ ಇರ್ತದಲ್ಲ ಈ ಸೈಡಲ್ಲಿ, ಅಲ್ಲಿ ಗಟ್ಟಿ ಹಿಡಿತಾರೆ ಡಾಕ್ಟರ್ಸ್ ಎಲ್ಲ, ತುಂಬ ಜನ ಬರ್ತಾರೆ. ಹಿಡ್ದು ಅದನ್ನು ಸೂಜಿ ಉಂಟು ಒಳಗೆ ಹೀಗೆ ಟಕ್ಕ ಮಾಡ್ತಾರೆ, ಹೀಗಿಟ್ಟು ಒತ್ತಾರೆ. ಒತ್ತುವಾಗ ಅದು ಅಲ್ಲಿಗೆ ಸಿಗ್ತದೆ, ಹೀಗೆ ಅದು ಕೊಕ್ಕೆಯಾಗಿ ಅದನ್ನು ತುಂಬ ತೆಗಿತಾರೆ, ಬರ್ತದೆ ಅಷ್ಟೇ. ಅದು ತೆಗೆದು ಮತ್ತೆ ಅಲ್ಲಿ ಬ್ಯಾಂಡೇಜ್ ಎಲ್ಲ ಹಾಕ್ತಾರೆ. ಈ ನೋವು ಎಂತೆಲ್ಲ ಇರೋದಿಲ್ಲ. ನಮ್ಮ ಅಮ್ಮ ಇದ್ದರು, ಅಮ್ಮನಿಗೆ ಫಸ್ಟೆಲ್ಲ ಭಯ ಹೇಳಿದ್ರು, ಎಂತ ಇಲ್ಲ ಸ್ವಲ್ಪ ಅವ್ರು ಹೇಳಿದ್ರು, ಒಂದು ಸೂಜಿ ಮಾಡಿದಾಗ ಎಂತ ಆಗೋದಿಲ್ಲ ಅದು, ಅಷ್ಟೇನಿಲ್ಲ. ಅದೇ ಇಲ್ಲ, ಬೇಗರಪ್ಪ ಮನೆಗೆ ಈ ಹೊರಗೆ ವಾರ್ಡಿಗೆ ಹಾಕ್ತಾರೆ. ಅದು ಕೆಳಗೆ ಸೂಜಿ ಪರೀಕ್ಷೆ ಮಾಡೋದು, ಬೇಸ್ಮೆಂಟಲ್ಲಿ ಅಲ್ಲ, ಅವಾಗ ಒಳಗೆ ಬರ್ತೇವಲ್ಲ ಅಲ್ಲಿ ಬರೀತಾರಲ್ಲ, ಅದು ಸೈಡಲ್ಲಿ ಎಮರ್ಜೆನ್ಸಿ ಉಂಟಲ್ಲ ಅಲ್ಲಿ. ಹಾಂ, AC ರೂಮ್ ಉಂಟಲ್ಲ ಅಲ್ಲಿ, ಅದೇ ಅಲ್ಲಿ ಇದು ಮಾಡ್ತಾರೆ. ಅದು ದೇವರೆಲ್ಲ ಕಡಿಮೆ ಮಾಡ್ತಾರೆ ಅಷ್ಟೇ. ಇದೊಂದು ರಿಪೋರ್ಟ್ ನಾರ್ಮಲ್ ಬಂದರೆ ಎಂತ ಮಾಡೋದು? ನನಗೆ ಅದೇನಿಲ್ಲ, ನನಗೆ ಇಷ್ಟು ಸಮಯ ಇರಲಿಲ್ಲ. ಅದೇ ಸಡನ್ ಆಗಿ ಬಂದದಲ್ಲ, ಅದು ಕೊಬ್ಬು ಇದಾಗಿ ಆಗಿರ್ಬೋದು ಅಂತ ನನಗೆ ಡೌಟ್. ರಿಪೋರ್ಟಲ್ಲೆಲ್ಲ ಆಗಿ ಬಂದಿದೆ. ಹೌದಾ, ಕೊಬ್ಬುದಂತ. ನಮ್ಮ ಅಮ್ಮಂದು ಅಂದರೆ ಧೈರ್ಯ ಇದಿರಲಿಲ್ಲ, ಕೊಬ್ಬಲ್ಲ, ಅದೇನು ಗೆಡ್ಡೆ ಥರ ಇರ್ತದೆ. ರಿಪೋರ್ಟ್ 2 ಸಾರಿ ಸ್ಕ್ಯಾನ್ ಮಾಡಿದ್ದಾರೆ ನನಗೆ. 2 ಸರಿ ಮಾಡಿ, ನಿನ್ನೆ ಸಹ ಮಾಡಿದಾರಲ್ಲ, ನಿನ್ನೆ ಮತ್ತೆ ಬೇರೆ ಡಾಕ್ಟರ್ ಮಾಡಿದ್ದಾರೆ, ದೊಡ್ಡ ಡಾಕ್ಟರ್ ಮಾಡ್ತಾರೆ, ಅದರಲ್ಲಿ ಸಹ ಅದೇ ಬಂದಿದೆ. 2 ಸರಿ ಅದೇ ಬಂದಿದೆ, ಗೊತ್ತಾಗ್ತದೆ. ಸ್ಕ್ಯಾನಲ್ಲಿ ಏನಿದ್ರು ಗೊತ್ತಾಗ್ತದೆ, ಮಾಡ್ತಾರೆ ಮಾಡಿ ಗೊತ್ತಾಗ್ತದಲ್ಲ. ಅದು ನೀವು ಬೇಗ ಬಂದಿದ್ರಲ್ಲ ಆಯಿತು, ಅದಿರಲಿ ಎಂತ ಆಗಲಿಲ್ಲ, ಲೇಟ್ ಬಂದರೆ ಮತ್ತೆ ನಾವು ಅಷ್ಟು ಕೆಲಸ ಮಾಡೋದು, ಬೇಗ ಬರಲೇಬೇಕು. ಯಾಕಂದ್ರೆ ಎಲ್ಲ ಈಗ ಎಲ್ಲ ಭಾಳ ಸೂಕ್ಷ್ಮ ಇದೆ, ಮತ್ತೆ ಹಾಗಾಗಿ ಬೇಗ ಬಂದು ನಾವು ಒಂದು ತಪಾಸಣೆ ಮಾಡಬೇಕು ಅಲ್ಲ, ಮತ್ತೆ ಅದು ದೊಡ್ಡದಾಗಿ ಅದು ಮತ್ತೆ ಎಲ್ಲ ಅದು ಇದು ತೆಗ್ದು ಎಲ್ಲ ಕಷ್ಟ, ಎಲ್ಲ ಕಷ್ಟ. ನಾವೆಲ್ಲ ಪಾಪ ಆಗಲ್ಲ. ಅಲ್ಲಿ ನೀರು ಇದು ಬೀಳ್ತಾ ಉಂಟು, ಅದು ಹೊಟ್ಟೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿಲ್ವಾ?
ಅದಕ್ಕೆ ಅಮ್ಮ ಅಲ್ಲಿ ಮಲಗುದು, ಒಂದು ಬಿಟ್ಟು ಇಲ್ಲಿ ನಾನು ಇಲ್ಲಿ ಮಲಗುದು. ಅಮ್ಮ ಇಲ್ಲಿ ಮಲಗಿದ್ರಾ? ಇಲ್ಲಪ್ಪ ಅಲ್ಲೇ ಮಲಗುದು, ನಾನಿಲ್ಲಿ ಇಲ್ಲೆಲ್ಲ ನೀರು ಬೀಳುದಿಲ್ಲ, ಇಲ್ಲಿ ಮಲ್ಕೊಳ್ಳಿ. ನಾನು ಇಲ್ಲಿ ಮಲ್ಕೊಳ್ಳೋದು. ಇಜ್ಜಿಯ ಬಾತಿ ಏತುಕೊಂಡಿಯ ಶೋಭಾ? ದೇವಾ 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 ಏತುಕೊಂಡು 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 ಎಗ್ಲುಲ ಬರ್ಚಿ ಕಪ್ಪುಲ ಬರ್ಚಿ ಬರ್ಚಿ ಕೆಂಪುಲ ಇತ್ತಂಡ ಬೋಡು ಒಂದು ಅಜ್ಜಿ ಹತ್ತು ಮಿಸ್ ಅಜ್ಜಿನ ಪುಲ್ಲಿಯೇ ಪಾತಿರುನಿ ಅಜ್ಜಿ ಪಿದೈ ಉಳ್ಳೇರು ಎಬೇ ಪಾಪ ದೇವಿರಂಜಿ ಎಲ್ಲತ್ತು ಕೊರೋಡು ಮಾತೆ ಹೆಲ್ತ್ ಕೊರೋಡು ಮಾತ್ರೆ ಅಂದು ಮಿಸ್ ಮುರನಿ ತ್ರೋಬಾಲ್ ದಪ್ಪಗ ಎನ್ನಡ ಪಾತೆರ್ದಾರಿ ಇರೇನೆ ಅಜ್ಜಿ ದಾದಾಪುನಿ ಕೆಂಪುದ ಉಂಡ ಹೆಜ್ಜಿ ಕಪ್ಪುದ ಉಂಡು ಸ್ಕೂಲ್ ಡೇ ಅಜ್ಜಿ ಹತ್ತು ಅರ್ನ ಅಮ್ಮ ಒರೀಲ್ ಹೆಜ್ಜೇರು ಮಾರ್ರೆ ಪೋಯೇರು ಲೈವಿಗೆ ದಾಯೆ ಬರ್ಪುನಿ ಹೋಮ್ ವರ್ಕ್ ಮಜ್ಜ ಎಲ್ಲ ತಿಕ್ಕು ನಿನ್ನ ಬೇರೆ ಎಲ್ಲ ಪುಡಿ ಮನ್ಪೇರೆ ಸೋಬ ಮಿಸ್ ಪ್ರಾಪ್ತಿನ ಪಪ್ಪ ದಾಯೆ ಸ್ಕೂಲ್ಗೆ ಬರ್ತೀನ ಕೋಡೆ ಗುಡ್ ನೈಟ್ ಗುಡ್ ನೈಟ್ ಏಳು ಜೇರು ಬಾಯ್ ಬಾಯ್ ಆಲ್ ಸ್ವೀಟ್ ಡ್ರೀಮ್ಸ್ ಓ ಅಕ್ಕ ಮಾತ ಪೋಯರು ಪೂರ ಪೋವಾಡ ಮಗ ನಿಂಬೆಲೆಗೆ ಸೊಯ ಇಜ್ಜ ಒಂಜಿ ಲೈವಿಗೆ ಬರ್ಪನಕ ದುಂಬ ಪಾತೇಳು ಇಜ್ಜಿನೆಲ್ಲ ಬಂದು ಮಲ್ಪಡು ಪಕ್ಕಡೆ ಸ್ಮಾರ್ಟ್ ಟೀಮ್ ಹಾಯ್ ಹಾಯ್ ಮ್ಯೂಟ್ ಮಲ್ಪಿ ಬಾಯ್ ಹೆಲೋ ಬಾಪ ಏರಿ ಅಂಚತ್ತಿ ಒಂದು ಪೇಷಂಟ್ ಬತ್ತಿತ್ತೇರು ಅರೆಗ್ಲ ಎನ್ನ ಅಮ್ಮಲಕ ನ್ಯಾತನಿಗೆ ಅವು ಉಳ್ಳೆಲಕ ಅವಿನ ದೆಪ್ಪರೆ ಬತ್ತಿನ್ಗೆ ಮಾರು ಪಾಪ ಅವು ಕೊಳ್ನಾಡ್ದ ಹಿಂಗೆ ಮುಲ್ ಕನ್ನಡ ಪಾತೆರ ಬರ್ಬಿಡ ಇಡ್ಜಿ ನಮ್ಮ ಇಮೇಟ್ ಅರ್ಧಂಬ ಪಾತೆ ಇರ್ತದೆ ಅದ ಪಾತೇರು ನಿಲ್ಲಮ್ಮ ಹಾಂ ಅಂಚಲ ಪಾತೇರಿಯ ಬೇಜಾರು ಮನ್ಪುರ್ಚಿಯರ್ಲ ಬಲೆ ಓಕೆ ಓಕೆ ಮೇಡಮ್ ಅದು ಎಂತ ಗೊತ್ತುಂಟ ಅವರು ಬಂದರು ಪಾಪ ಪೇಷಂಟ್ ಅವರು ಕೂಡ ನನ್ನ ಅಮ್ಮನಾಗೇನೆ ಅವ್ರದ್ದು ಕಷ್ಟ ನಮ್ಮ ಹತ್ರ ಹೇಳ್ತಾರೆ, ನಾನು ಹೀಗೆ ಬಂದಿದ್ದೇನೆ ಎಂತ ಮಾಡ್ತಾರೆ ಗೊತ್ತಿಲ್ಲ ಹೆದರಿಕೆ ಅಲ್ವಾ, ಅದಕ್ಕೆ ನೋವಾಗೋದಿಲ್ಲ, ಸ್ವಲ್ಪ ಸೂಜಿ ಪರೀಕ್ಷೆ ಮಾಡ್ತಾರೆ, ಎಂಥದ್ದು ಗೆಡ್ಡೆ ಥರ ಆಗಿದೆ ಪಾಪ, ಅದೆಲ್ಲ ಇದು ಮಾಡುವಾಗ ಬೇಜಾರಲ್ವಾ ಹಾಗೆ. ಮತ್ತೇನು ವಿಶೇಷ? ಸ್ಮಾರ್ಟ್ ಟೀಮ್ ಹೇಗಿದ್ದೀರಾ? ಚಾನಲ್ ಉಂಟಾ ನಿಮ್ಮದು ಸ್ಮಾರ್ಟ್ ಟೀಮ್? ಲೈಕ್ ಕೊಡಬೇಕಾ? ಅಲ್ಲಲ್ಲ ಬ್ಲೂ ಕೊಡಬೇಕಾ ನಿಮಗೆ? ಬ್ಲೂ ಕೊಡಬೇಕಾ? ಚೆನ್ನಾಗಿದೆಯಾ ನಿಮಗೆ? ಪಾತಿರ್ಲಿ ಮಾರ್ರೆ ರಂಡಲ್ಲ ಪೋಯಿನಾಕ್ಲಿ ಲೆಪ್ಪಿ ಮಾತ ಪೋಯರು ಬೆಚ್ಚಾಡು ಇಜ್ಜೆ ಶೋಭಾ ಅಲೆಗಳ ನಮ್ಮಲಕನೆ ಗಂಟಿಗೆ ಸೈಡ್ಗೆ ಅವಿನ ದೆಪ್ಪೋಡು ಪನ್ಪುನಾಳು ಐಕೆ ಹಿಂಗೆ ಕೋಡಿಗೆ ಹಾಕೊಂಡಕ್ಕ ಸೂಜಿ ಪಾಡುವೇರಿಗೆ ಈಗ ಸೂಜಿ ಬರೆಸಿ ಬಂಡ ಹೊಟ್ಟೆ ಮಂತ್ ಪೀಸ್ ತೆಪ್ಪೇರು ಬಂಡ ಆಲ್ವರ ತಿಕ್ಕಲೆ ಕೈದಿಯರು ದೇವರ ಎನ್ನ ಕೊರಗಜ್ಜೆ ಬುಟ್ಟು ಸೇರಿ ಬಂಪಿನಾರು ಒಕ್ಲಿಯ ಕೊಲ್ನಾಡ್ದಪ್ಪು ಅಂಚ ಮಾತ ಬಲೆ ಮಾರ ಬಲೆ ಬಲೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಯಾನ ಬತ್ತೆ ಬಲೆ 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 ಗಾಯ್ಸ್. ಓ ಆರ್ಕೆ ಈ ಜನ ಕೆಂಪುದ ನೀರಿದ ಮತ್ತು ಕೇಳೋಣ ಸೀದ ಪೊಯ್ನಾ ಆರ್ಕೆ 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 ಬರ್ಪುಜಾರ ಯಾ ಪೋಪನ ಅಂಚನ ಆರ್ಕೆ ಬಲೆ ಓ ಆರ್ಕೆ ಪೂಜಾರಿ ಆ ಜನ ಹೋಯ್ನಿ ಗುಡ್ ನೈಟ್ ಬಂಡದು ಮತ್ತು ಅರ್ಥ ಆತು ಜಿ ಸ್ಮಾರ್ಟಿಂಗ್
ಅತ್ತಾಯಿಜಿ ಚಾನಲ್ ಉಂಟಾ, ಯೂಟ್ಯೂಬ್ ಚಾನಲ್ ಉಂಟಾ? ಹೌದಾ, ಅದೇ ಶೋಭಾ ಓದಿಯಾ? ಈ ಎಲ್ಲ ಉಂಡದ ಟೀಚರ್ ಧೃತಿಯ ಬೇರೆ ಬುಡಕ್ಕೆ ಬಂದದ ಹೋಮಕ್ ಓದ್ತಿಜ್ಜಿ ಬೆರಿಕ್ ದರ್ಪ ಪೂರ ಬುಡತ್ ಬೇಡ ಅಂದ ಶೋಭಾ ಚಾಲದ ಸ್ಟೂಡೆಂಟಾ ಜೇಕೆ ಆಯ್ ಜೇಕೆ ಒಂದು ಪೇಷಂಟ್ ಬೈದಿ ನೀನು ಪೋಡಿಗೆ ಆತ ಪಾತಿರಂತೇಳಿ ಶೋಭಾ ಗೊತ್ತೇ ದಾದಯ ಶೋಭಾ ಅವು ಏರಿಯಾ ಅಂದ ನಿನ್ನ ಸ್ಟೂಡೆಂಟಾ ಮಂಗಿ ಅಡಿ ಬಕ್ಕ ಕುರಿ ಒಂದು ಎಂಜಿನ ನರಿ ನಾಯಿ ನರಿ ಋತಿನ ಅಜ್ಜಿ ಅಂದ ನಿನ್ನ ಶಾಲೆ ಬರ್ಪೋಲ್ಲ ಅಲ್ಲೇ 5ನೇ ಕ್ಲಾಸದು ಅಂದ ಶೋಭಾ ಅಂದ ನಿಜನಾ ಅಂದ ನಿಜನಾ? ಬಜ್ಜಿ ಕುರ್ರಪಟ್ಟು ಬರಬು 2 ಮಾರ್ಕ್ ಕೇನೊಂದು ಬರ್ಪುನಿ 2 ಮಾರ್ಕ್ ಕೇನೊಂದು ಬರ್ಪುಂಡು ಬಜ್ಜಿ ಬೆಚ್ಚದ ಮುದುಕಿ ಅಂದ ಧೃತಿ ಉಲ್ಲಲು ಅಜ್ಜಿಂದು ಕನ್ಫರ್ಮ್ ಗೊತ್ತಿಜ್ಜಿ ಎಲ್ಲ ಕೇನ್ ಧೃತಿ ಬರ್ಪದ ನೀನು ಸ್ಕೂಲು ಕೇನವ ಹೌದಾ ಪುರುಷರ ಕಟ್ಟೆ ಪದ್ಮಾವತಿ ಪಂಡ ಏರುಂದು ನಿನ್ನ ಅಜ್ಜಿಗೂ ಯೂಟ್ಯೂಬ್ ಚಾನಲ್ ಉಂಡ ಬಯ್ಯಾಗ ಲೈವ್ ಮಾಡ್ಪೇರಾ ಬಂದು ಕೇನ್ ಅಂದ್ಯಾ ಶೋಭಾ ಏನು ಧೃತಿ ಬಂದು ಪುದರ್ ಎಂಚ ಗೊತ್ತ ಅಜ್ಜಿಗೆ ಬಕ ಹಾಂ ಅಜ್ಜಿನ ಮೊಬೈಲ್ ಪತ್ತೊಂದು ದೊಡ್ಡ ಕಣಪೆ ನಮ್ಮನೆದೆಯ ಹೆಂಗ್ ಬಾಯಂಗು ಬಾಯಂಗೋಡು ಶಶಿಕುಮಾರ್ ಗಾಣಿಗ ಆಯ್ ವನಸಾಂಡಿ ಇಂಕಲ ವನಸಾಂಡಿ ಇರ್ನಾಂಡಿ ಶಶಿಕುಮಾರ್ ಗಾಣಿಗ ಇರು ಹೊಲ್ತಾರು ಎಂಕುಲ ಗಾಣಿಗೆರಿ ಯಾನ್ ಭಾರತಿ ಗಾಣಿಗ ಅಲ್ಲಿ 1 2 ಬುಕ್ಕ ಬತ್ತಿನಾರ ಅಂದು ಎನ್ನ ದಾದೆ ಇನ್ನು ಆಯ್ನಾದ್ರನ ವನಸು ಪನೇಲ್ ಬೈಲ್ ಬನ್ನತ ಏರು ನೇರು ಶಶಿಕುಮಾರ್ ಪನೇಲ್ ಬೈಲ ಯಾನು ಸಜೀಪ ಬಂಟ್ವಾಲರ್ದು ಓ ಸಜೀಪ ಬಂಟ್ವಾಲರ್ದು ಇನ್ನು ಚಾನಲ್ ಉಂಡಿ ಇರ್ನ ಬುಕ್ಕ ಬಿರ್ವಾಜ್ ಪುದರ್ ದಾದೆ ಇರ್ನ ಬಿರ್ವಾಜ್ ಅಂದು ಸಮ ಎಂಕಲ್ನ ಗಾಣಿಗೆ ಬರ್ತೀನಿ ಗಾಣಿಗೆ ಬಂಡೆ ಎನ್ನ ಪೊಪ್ಪನ ಪುದರ್ ಕೃಷ್ಣ ಗಾಣಿಗ ಅಂಚ ಜೋಕ್ಲಿ ಗಾಣಿಗೆ ಎನ್ನ ಅಮ್ಮ ಬಿರ್ವಾಜ್ ಅಮ್ಮನ ಗೊತ್ತಾಡ ತುಳು ಬಿರುವೇರು ಅಂಚ ಎಂಕ್ಲು ಬಿರ್ವಾಜ್ ಬರ್ತೀನಿ ಯಾನ್ ಮಾತ್ರ ಗಾಣಿಗೆ ಎನ್ನ ಅಮ್ಮ ಪೂಜಾರಿ ಅಪ್ಪ ಗಾಣಿಗೆ ಆರು ಮರಾಠಿ ಇಲ್ಲಿ ಹಿರೇಗ ಮರತೀನಿ 6 ಮತ್ತಜೇರಿ ಹಿರೇಗ ಮಾತಾಡ್ತದೆ ಅಂಡ ಇರು ಪನೇಲಿ ಬೈಲಿ
ಪನ್ನಲ್ದ ಬೈಲ್ ಪನ್ನತ ಈ ರೀತಿ ಪನ್ಪರ ಸಜ್ಜಿಪ ಅಲ್ಪನ್ನೇನ ಬಕ ಈರು ಅಪುರ್ಪಗರ 4 ತಿಂಗಳುಗರ 5 ತಿಂಗಳುಗರ ಬತ್ತನ ಇಂಗ್ಲೆ ಗೊತ್ತಾಪುಂಡ ಏರು ಬರ್ಪುನಿ ಬಂದು ಟೀಚರ್ಗೆ ಮೆಮೊರಿ ಪವರ್ ಜಾಸ್ತಿ ಅಂದ ಲಾರ್ಲಿಸ್ ಪರ್ಪಲ್ ಇನ್ನ ನೇಮ್ ದಾದೆ ಪನ್ನೀರು ಭಾರತಿ ಯಾನ್ ಭಾರತಿ ಗಾಣಿಗ ಎನ್ನ ಪಪ್ಪ ಕೃಷ್ಣ ಗಾಣಿಗ ಎಂಗಳು ಕುಡ್ಲದಾಕುಲು ತುಂಬ ಕುಡ್ಲಾಡಿತೀನಿ ಎತ್ತ ಇಂಚು ಬೈದು ಈಗಲೂ ಮುಲ್ಪಾತ ಬನ್ನಿತ್ತು ಸಜಿಪ ಅಂದಿ ಸಜಿಪ 5 ಕಿಲೋಮೀಟರ್ ಪನೇಲ್ ಬೈಲ್ಗ ಅಂದೆ ಅಂಚ ಬೊಕ ವಿಶೇಷ ಮಾತ ದಾನೆ ಅಪರೂಪಗೊರ ವರ್ಷಗೊರ 6 ತಿಂಗಳಗೊರ ಬರ್ಪುನಿ ಓಲು ಮಾರ ನಿಕುಲು ಬರ ನಿಕುಲು ಮಾತ ಒಪ್ಪುಡಿಯೇ ಮೆಲ್ಕರ್ ನಿಖಿಲ್ ಪುರ ಬರೋಡಿ ನಮಕ್ ಓಡಿತು ಏನು ಚಾನಲ್ ಉಂಡ ಪನ್ನೆ ಸುರುಟು ಓ ಶೋಭಾ ಮೇಡಮ್ ಟೀಚರೇ ಅಂದ ಅಲ್ಸು ಟೀಚರ್ 5ನೇ ಕ್ಲಾಸ್ದ ಚಾನಲ್ ಉಂಡಾ ಶಶಿಕುಮಾರ್ ಇದೆ ಚಾನಲ್ ಉಂಡಾ ಚಾನಲ್ ಉಂಡ ಬಲ್ಲೆ ಹೌದು ಯಾನ್ ಫ್ರೀ ಪುನಿ ಕಮ್ಮಿ ಏರಿನ ನೋಟಿಫಿಕೇಶನ್ ತೂದು ಆನ್ಲೈನ್ ಇದು ಬರ್ಪುನಿ ಅಂದೆ ವಿಸಿಟ್ ಪರ ಓಕೆ ಅಂಚನ್ನ ತೂದು ಬರ್ಪರತ್ತೆ ಮಾರೇರು ಚಾನಲ್ ಪೂರ ಇಜ್ಜಿ ಅಂದ ಐಜನ ಯಾನ್ ಬ್ಲೂ ಕೊರ್ತುವೆರೆಗು ಪನ್ನೆಲ್ಲಿ ಬೈಲ್ದು ಇನಿ ಕುದ್ದರಿತ್ತನ್ಗೆ ಮಗ ಅರೆ ಪೂರಲ್ಲ ಗೊತ್ತಿದ್ದು ಪನ್ನಲ್ದ ಬೈಲ್ದು ಇನಿ ಪುದ್ದರಿತ್ತನ್ಗೆ ಮಗ ಅಂದೆ ಶಶಿಕುಮಾರ್ ಮುಲ್ತುಲೆ ದಿನೋಲ ಬರ್ಸ ಕರ್ಮ ಬೈಯಗು ಬರ್ಸ ಬತ್ತಿನಿಟ್ಟು ಜಪ್ಪರ ಹಾಪುನು ಶೋಭಾ ಇದನ್ನ ಸೆಕೆ ಕಾಪು ಅಲ್ಲಯ ಶೋಭಾ ಫ್ಯಾನ್ ತೆಕ್ಕೈನಿ ಅವ್ರ ಹತ್ರ ಕೇಳಿ ಅದು ಎಲ್ಲ ಆಫ್ ಆಗ್ತದೆ ಅವಳ ಹತ್ರ ಹೇಳಿ ಹುಡುಗಿ ಹತ್ರ ಅಂದು ಇನಿ ಇತ್ತಲು ಕಾವ್ಯ ಅವು ಎಂಚು ಗೊತ್ತಿ ಅಜ್ಜಿಗೆ ಎಂಕ್ಲೇನ ಫ್ಯಾನ್ ಕಿದಿಲಿಗೆ ಪೋಂಡು ಪಾಡಂಚಿ ಈ ಎ ಸಿ ಬಾಡು ಪನ್ನಲ್ ಬೈಲ್ದು ಬಾರಿ ದೂರ ಎಂಕ್ಲೆ ಬರ್ಸ ಬರಡು ಪಂದು ಆಪುಂಡಿ ಡೈ ಫುಲ್ ಸೆಕೆ ಆತಿ ಇತ್ತು ಏತು ಬರ್ಸ ಬತ್ತಂಡಲ್ಲ ಪಗ್ಗೆ ರಾತ್ರಿ ಪಗೆಳು ಸೆಕೆನೆ ಪಿದೆ ಕುಲ್ಲರ ಹಾಪುಜಿ ಶಶಿಕುಮಾರ್ ದೂರದ್ದು ಬತ್ತಂಡ ಅಪ್ಪೇನ ಕೇಳಿಗೆ ಮನಸ್ಸು ಫುಲ್ಲು ನೆಮ್ಮದಿ ಹಾಪುಂಡು ಅಂದು ಎಂಕ್ಲೇನ ಪೂರ ಕನ ಮಗವು ಎಂಕ್ಲೇನ ಪೂರ ಕನ ಮಗವು ಓವಿಯೇ ನೀರ ದೂರ ಇಜ್ಜಿ ಆ ಪರಬುಗು ಮುಟ್ಟ ಈಗ ಕಾರ್ಯ ಅವಳ ನೀರು ಉಂಟು ಜಾರ್ನೆ ಪೋಯ ನೀರು ಓಡ ಉಚ್ಚುನಾ ಹಾಂ
ಬರ್ಪುಜಕ ಹಾಂ ಕುಚ್ಚಿ ಬಿಡ್ತಿಲ್ಲ ಗಾಡಿ 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 ಪೋಲ್ ಬೆಚ್ಚಾಗ ಇದು ಪೂರ ಡಿಮ್ ಮಾಡಿ ಲೈಟ್ ಸಂತೆ ದೂರದ ಹೊತ್ತಿನ ನೆಮ್ಮದಿ ಎಂಕ್ಲಿನ ಪೂರ ಕನ ಮಗ ದೂರ ಇಜ್ಜಿ ಅಪರ ಮುಟ್ಟ ಕನ ಬಂದು ಕುಲ್ಲರ ಬಲ್ಲಿ ಸೀದಾ ಪಿದಡೊಂದು ಬರೋದು ಯಾನ್ ಸುಮಾರು ಸರ್ತಿ ಬೈದೆ ಯಾನ ಅಗೆಲ್ ಕೊರ್ತೆ ಎನ್ನ ಪುರುಷರ ಕಟ್ಟೆ ಪುತ್ತೂರು ಮಂಜುನಾಥ ಪುತ್ತೂರು ಎನ್ನ ಅಕ್ಕ ಎಂಚ ಉಳ್ಳರು ಒನಸಾಂಡ ಯಾನ್ ಸೌಕಿ ಎನ್ನ ಒನಸಾಂಡವೆ ಎನ್ನ ಒನಸಾಂಡು ಸೌಕಿ ಉಲ್ಲ ನೀರೆಂಚ ಉಲ್ಲರಿ ದಾಲ ಸುದ್ದಿ ಹೆಚ್ಚಿ ಮಾರ ನಿಕ್ಕೆಲ್ಲ ದಾನೆ ಓಡಿపోతారు ಪುರ ಬರ್ಪೇರು ಇದೀಗ ಪುತ್ತೂರು ಮಲ್ಲನ ಸುಳ್ಯದ ಕನ್ನಡ ಚೇಂಜ್ ಬರಲಿ ಮಗ ಎಂಕ್ ಪ್ರಾಯ ಆಂಡತ ದಾಯಗೆ ಸುಳ್ಯಡ್ ತುಳುಲ ಪಾತಿರ್ಬೇರಿ ಯಾನ್ 5 years ಸುಳ್ಯಡ್ ಟೀಚಿಂಗ್ ಮಲ್ದೆ ಪ್ರಾಯ ಆಯ್ನಕ್ಲೆಗೆ ಬರ್ಪಿನಿ ಅಂಚಿನ ಕ್ಷೇತ್ರಕ್ಕೆ ಪನಲ್ದ ಬಯಲಿಗೆ ಉಂಡತೆ ಎಂಕುಲು ಬೈದಯೆ ಪ್ರತಿ ಒಂಜಿನ ಎಕ್ಕಲು ಎಂಕುಲು ಅಗಿಲು ಕೊರ್ತಾಲ್ ಬತ್ತ ಅಗಿಲು ಸೇವೆ ಮನ್ಪ ಹೊರ ಬತ್ತದ ಅಪ್ಪೆಗೆ ಪಟ್ಟೆ ಸೀರೆ ಕೊರ್ತೆ ಯಾನ್ ಕೊರ್ತೆ ನನ್ನವರ ಪೋಯರುಂಡೆ ಎಂಕಲ ಪೂರ ಎನ್ನದೆ ಯಾನು ಅವು ಪೂರ ಆವೋಡು ಬರ್ಪೆಯಾನು ಅದು ಪುರುಷರ ಕಟ್ಟೆ ಯಾರದು ನನ್ನ ಕೂಡ ಪುರುಷರ ಕಟ್ಟೆ ಪುರುಗಡೆ ಓ ಮಂಜುನಾಥ ಪುತ್ತೂರು ನೀವು ಅದೇನಾ ಅವರು ಅಜ್ಜಿ ಕತೆ ಉಂಟಲ್ಲ ಅವರು ಪುರುಷರ ಕಟ್ಟೆ ಅಂತೆ ಪದ್ಮಾವತಿ ಅಂತೆ ಅವರು ಪುರುಷರ ಕಟ್ಟೆ ಪುತ್ತೂರು ನೀವು ಅಲ್ಲಿಯವರೇನಾ ಅಜ್ಜಿ ಕತೆ ಇದ್ದಾರಲ್ಲ ಅವರು ಇತ್ತ ತಿಕ್ಕದು ಬೂರುಂಡು ಪರಗು ಎಸ್ಕೇಪ್ ಲೆತ್ತಂದು ಪೋಪಿಂದ ಇದು ಅಜ್ಜಿ ಬರೋಡು ಬಸ್ಸು ರಮೇಶ್ ಗುರ್ಗನ್ ಪಡುಬಿದ್ರಿ ನಮಸ್ತೆ ಥ್ಯಾಂಕ್ ಯು ಲೈಕ್ ಕೊಡಿ ಆಯಿತಾ ಥ್ಯಾಂಕ್ ಯು ಊಟ ಆಯಿತಾ ഞാനുണ്ടത്തെ ಶಶಿಕುಮಾರ್ ಫಸ್ಟ್ ಡೋರ್ ಅದನ್ನು ಪರಕೆ ಬಂದಿತ್ತೆ ಬೈದೆ ಸೀರೆ ಪಕ್ಕ ಅಗೆಲ್ಲ ಕೊಡ್ತಾರೆ ಇತ್ತು ಅಗೆಲಿಗೆ ರೇಟ್ ಜಾಸ್ತಿ ಅವಳು ಇತ್ತೆ ಅಗೆಲಿ ಪನ್ಪುನಂಡ ಅಪ್ಪೆನವಳು ಮೇಲ್ಕರಡು ಇತ್ತೆ ಪರಬು ಮೇರಿ ಬನ್ನು ಕಮ್ಮಿ ಬೋಲಾರು ಮುಟ್ಟ ನಗರ ಪನ್ಪುಡು ಇಜ್ಜಿ ಯಾರು ಪೋಯಿರಜ್ಜಿ ಎಸ್ಕೇಪ್ ಮೆಂಬರ್ ಈಸ್ ಹಾಯ್ ಮೆಂಬರ್ ಓಲ್ಲರಿ ಮೆಂಬರ್ ಇರು ಸಿಸ್ ಹಾಯ್ ನಮಸ್ತೆ ಥ್ಯಾಂಕ್ ಯು ಓಲಿತ್ತರಿ ಇತ್ತೇಂಟ ಶಶಿಮಗ ಅಂದು 205 ಅಗಲಿಗೆ 50 ಚೀಟಿಗೆ ಅಂದೆ ಹೆಂಗೆ ಕೊರ್ರೆತ್ತಿನಿಗೆ ಮೆಂಬರ್ಸ್ ಹುಷಾರಿಲ್ಲ ಮೆಂಬರ್ ಈರೇಂಚಿಲ್ಲರು ಮಂಜುನಾಥ ಚಿದಾನಂದ ಪೂಜಾರಿಯ ಅಮ್ಮ ನಾನು ಅಲ್ಲೇ ಮಂಜುನಾಥ ಒಳ್ಳೆಯದು ಮಂಜುನಾಥ ಚಿದಾನಂದ ಪೂಜಾರಿಯ ಅಮ್ಮ ನಾನು ಇರುದಾನಿ ಕೂಡ ಹಾಸ್ಪಿಟಲ್ ಹೋಗ್ತೀನಿ ಅಮ್ಮನ 2ನೇ ಸರ್ತಿ ಆಪ್ರೇಷನ್ ಅಂಡಿ ಅವು ಬಂಡ ಒಂಚೂರು ಇನ್ಫೆಕ್ಷನ್ ಅದನ್ನ ಇಲ್ಲ ಪೋಯ್ಬೇಕ ನೀರು ಪೂರ ಮುಟ್ಟದನತೆ ಒಂಚೂರು ಇನ್ಫೆಕ್ಷನ್ ಅದು ಕೂಡ ಸರ್ತಿ ರೀ ಆಪ್ರೇಷನ್ ಅಂತೆ ಗೌರ್ಮೆಂಟ್ ಆತಂದು
ಅದೇ ಇತ್ತೆ ಅಲ್ಪ ಅಂಚ ಪೂರ ರೇಟ್ ಜಾಸ್ತಿ ಅವ್ಡ್ಲಿ ಕಟೀಲ್ಡು ಪೂರ ಪೂತ ಪೂಜೆ ಮತ್ತು ಜಾಸ್ತಿ ಏರ್ಲ ಕಟೀಲ್ಡು ಪೂತ ಪೂಜೆ ಮನ್ಪುಜೆ ಮಗು ಜಾಸ್ತಿ ಮಂದಿ ಕುಡದಾದಂಡು ಅವೇ ಒಂದು ಇನ್ಫೆಕ್ಷನ್ ಆಯ್ನಿ ಆಸಾಳತ ಹೇಮ ಗೊತ್ತುಂಟಾ ಟ್ರೈನ್ ಪೋಂದು ಇಜ್ಜಿ ಛೇ ಅಂದಿ ಮೆಂಬರ್ ಅವು ಬಂಡ ಇನ್ಫೆಕ್ಷನ್ ಆಂಡ್ 15 ದಿನ ಆಂಡತೆ ಹೌದಾದೆ ಗೊತ್ತಿಲ್ಲ ಎಷ್ಟು ಅಕುಲು ಕ್ಲೀನ್ ಮಂತಂದು ಇತ್ತೇರು ಒತ್ತುದತ್ತು ನೀರು ತೆತ್ತಂದು ಇತ್ತೇರು ಎಂಕುದಾದ ಮತ್ತು ಕುಡು ಸರಿ ಬತ್ತ ಅಮ್ಮ ಕೊಂಚ ಪೈಪ್ ದೀಪೇರು ತಿಗಾದ ಅಲ್ಪ ಡ್ರಿಲ್ ಲಕ ಅವೇನು ಎಂಕುಲು ದೆಪ್ಪರ ಬಂಡ ಅಮ್ಮ ಕಿರಿಕಿರಿ ಆಪನೆಗೆ ದೆಪ್ಪರ ಅಮ್ಮ ದೆಪ್ಪ ಅವು ದೆಪ್ಪ ಬುಕ್ಕ ಅವು ನೀರು ಜಿನಿ ಜಾಸ್ತಿ ಅವನು ಹೌದಾದ ಇನ್ಫೆಕ್ಷನ್ ಫುಲ್ ಇನ್ಫೆಕ್ಷನ್ ಆದ್ರೆ ಕುಡ ಸರ್ತಿ ಹೆಂಗೆ ಟೆಸ್ಟ್ ಬನ್ನ ಬಂದಿದ್ದು ಒಂದು ಇನ್ಫೆಕ್ಷನ್ ಆಗ್ತದೆ ಅವು ತಿರ್ತಿರು ಬೈ ಪೂರ ಅವೇನು ಪೂರ ಎತ್ತು ಗೋಳ್ದು ದಿತ್ತೇರು ನಾನು ಆಲಜ್ಜಿ ಟೈಟ್ ಆದ ಮೆತ್ತೆ ಅಂಚೆ ಕೂಡ ರಿಯಾಂಡ್ ಅಂಚೆ ತೊಂದರೆ ಜಿತ್ತು ಹುಷಾರಮ್ಮ ಪೂರ ನುಂಗಿಲ ಕಾತನ ಧೃತಿ ಮತ್ತು ಮೋಕ್ಷ ಮೊಮ್ಮಗಳು ಏನೇ ಕೂಡ ತಿನ್ನೋಡು ಅತಿ ಪ್ರಾಯಲ ಆತನದ ಇಜ್ಜಿ ಆಂಡು ಆಪ್ರೇಷನ್ ಆಂಡು ಸೋಮವಾರ ಆಪ್ರೇಷನ್ ಅದು ಎಲ್ಲದ ಡಿಸ್ಚಾರ್ಜ್ ಮನ್ಪೇರು ಎಲ್ಲ ತೂದು ಬಂತೇರು ಇಜ್ಜಿ ತೊಂದರೆ ಇಜ್ಜಿ ಇತ್ತೆ ಬೇನೆ ಬರೋದು ಅಲ್ಲ ಇಜ್ಜಿ ಅವು ಆಪ್ರೇಷನ್ ಮಂತಿನ ಮನದ ಒಂಚೂರು ಕಾಣ್ತೀನಿ ಅಂತಿದ್ದು ಬಕ್ಕ ಬೇನೆದ ಡ್ರಿಪ್ಸ್ ಪೂರ ದೀಪಿರತ್ತೆ ಅಂಚೆ ಇತ್ತು ಪರ್ವಾಯಿಜ್ಜಿ ಕೂಡ ಜಾಗ್ರತೆ ಮಲ್ಪುಲಿ ಅಂದಿ ಮಂಜುನಾಥ್ ಪೂಜಾರಿ ಪುರುಷರ ಕಟ್ಟೆ ಅಜ್ಜಿ ನಾನು ಪೂಜಾರಿ ಪುರುಷರ ಕಟ್ಟೆ ಅಜ್ಜಿ ನಾನು ನಿಮಗೆ 2 ಜನ ಅಜ್ಜಿನಕಲ ಹೌದಾ ನೀವು ಇಲ್ಲ ಇಬ್ಬರು ಕೂಡ ಅಜ್ಜಿ ಅವರವ ಶಶಿವರ್ಧನಿಗ ಅಮ್ಮ ಗುಣ ಅದು ಹಿರಿಗಿಲ ಅಮ್ಮ ಆರಾಮ ಆವಡು ಬಯ್ಯದು ಹುಷಾರಾವಡಮ್ಮ ಈಗ ನಿಜಯೇ ಖಂಡಿತ ಹುಷಾರಾಪಿರವೆ ಈಗ ನಾನು ಜಾಸ್ತಿ ಇನ್ನೊಂದು ದೇವರನ್ನ ಜಾಸ್ತಿ ಕೇನುಜ್ಜಾನು ದೇವರಿಗೆ ಕೇನಿ ಬೆಟ್ಟಿಗೆ ದೇವರಿಲ್ಲ ಒಂದು ಡಿಮಾಂಡ್ ಬರ್ಬೋದು ಮೊಲೆ ಇಂಚಿನ ಮೊಲೆ ಅಂಚ ನಂಬಿಕೆ ಉಂಡು ಅಂಚ ನಂಬಿಕೆ ಪ್ರಕಾರ ಆಂಡು ಏನು ಆಪ್ರೇಷನ್ ಪೊನ್ನಗಲ ಏನು ಅಪ್ಪನ ಪ್ರಸಾದನೆ ನಮ್ಮದು ಅಂತ ಕಲತು ಕೊರ್ತೆ ಏನು ಪೋಪಿನ ಜಾಗದ ಆರ್ನ ಫುಲ್ಲು ಹಿಂಗೆ ದೇವರು ಆರು ಬಂತೇರು ದಾಲ ಅಪ್ಪಜಿ ದಾಲ ಅಪ್ಪಜಿನ ಕಡೆಗೆ ಉಂಡು ಆ ನಂಬಿಕೆ ಒಳ್ಳೆ ಮುಳ್ಳೆ ಹೌದಾ ಯಾರ ಮಗ ನೀನು ಶಶಿಕುಮಾರ್ ಮಸ್ತ್ ಥ್ಯಾಂಕ್ಸ್ ಬೇರೆಗೆ ಒಂಜಿ ಮಗೆ ಬಂಟ್ವಾಳ ಡಿಪ್ಪುನಿ ಬೊಕ್ಕುರಿ ಮೂಲೆ ಇಪ್ಪುನಿ ಈ ಅಜ್ಜಿ ಏರು ಮಾರೆ ಅಜ್ಜಿ ಕತೆ ಬಾರಿ ಊರ್ತಿರ್ಗಿಲ್ಲಕ ಪಾತಿರೋದೊಂದು ಅಜ್ಜಿ ಅತೆ ಮಾತಲು ಗೊತ್ತುಂಡಿರಿ ಬುಕ್ಕುರಿ ಕುಡೋರಿಡ ಕಟ್ಟದು ಇಪ್ಪುನಿ ಅತ ಅಜ್ಜಿ ನಂಬಿಕೆ ಒರಿಪವೇ ಇದೇಗು ನಿಜ ಅವೇ ನಂಬಿಕೆ ಇಡಲ್ಲ ಆ ನಂಬಿಕೆನು ಒರಿಪ ಎರಡೇ ಅವು ಇಂಕು ಹೊರ ಎಂಕುಲು ಪಣ್ಣೆಕ್ ನಂಬಿಕೆ ಒರಿಪಾಯ್ಜಿ ಅವು ಕೂಡ ಆಂಡ್ ಪಂಡ ಎಂಕುಲು ಯಾನ್ ನಮ್ಮನೆಜ್ಜಿ ಬಂತಾನೆ ಎಂಕ್ ಏರ್ಲ ಪುಜ ವಾ ದೇವೇರನ ಬಕ್ಕ ಮಿತ್ತು ದೀಪುನೆಜ್ಜಿ ವಾ ದೇವಸ್ಥಾನಗಳ ಯಾನ್ ಪೋಪುಜೆ ಅನ್ನದ ಬಕ್ಕ ಅವು ಮಾತ್ರ ಖಂಡಿತ ಬೊಕ್ಕ ಹಿಂಗೆ ದೇವೇರನ ಸವಸನೆ ಹಿಂಗೆ ಬರ್ಚಿ ಓಡೆ ಪಂಡಲ ಕೈಗೆ ಅಂಚ ದೇವೇರನ ಕುಡುಗಿ ನಮಕ್ ಕಷ್ಟ ಕೊರ್ನ ಇಂಚ ಬುಕ್ಕೋರಿ ಕೋರಿದ ಕಟ್ಟಡಿ ಇಪ್ಪುನಿ ಅತ ಅಜ್ಜಿ ನಂಬಿಕೆ ಒರಿಪವಿದೆ ನಿಜ ಖಂಡಿತ ಕಾಪೆ ತೂಕ ಇತ್ತ ಯಾನ್ ನಮ್ಮಿನೇಟು ಅಂತ ಆಂಡು ಕ್ಲಿಯರ ನಮ್ಮಂತ ಹುಷಾರಿಲ್ಲೇರು ನಾರ್ಮಲ್ ತುಂಬ ಹೆಂಚೆತ್ತೇರು ಅಂಚೆ ನಾರ್ಮಲ್ ಇಲ್ಲೇರು ಅವಕ್ಕೆ ಇಪ್ಪಡುಲ ಮಗೆ ಕಟ್ಟ ನಮ್ಮ ಊರ್ದ ಗೊತ್ತದು ಅಜ್ಜಿ ಬಿಸಿ ರೋಡ್ನಲ್ಲಿ ಒಂದು ಮಗ ಇರೋದು ಅಲ್ಲ ಬಂಟ್ವಾಳನ ಮಂಜುನಾಥ ನಿನಗೆ ಸುಕುಮಾರನ ಪರಿಚಯ ಉಂಟಾ ಇದು ಯಾರ ಸುಕುಮಾರ ಲಾಲಿ ಸುಕುಮಾರ ನಾನು ಚೋಚಿ ನೀವು ಮಾತಾಡಿ ಎಷ್ಟು ಬೇಕಾದ್ರೆ ನನಗೆ ಬೆನ್ನು ನೋಯ್ತಾ ಉಂಟು ಕೂತ್ಕೊಂಡು ಅಂದಿಯ ಶಶಿಕುಮಾರ್ ಇಂಕು ಕುಲ್ದು ಬೇರೆ ಬೇನೆ ಕಾರ್ದ ಗಂಟು ಪೂರ ಬೇನೆ ಈ ತಿತ್ತು ಮಿತ್ತು ಪೋದುಂಡತೆ ಬೋ ದೇವರೇ
ಎಂಗೆ ಹುಷಾರಿದ್ದಲ್ಲ ಎಂಗೆ ಹುಷಾರಿದ್ದಲ್ಲ ಕಾಪುಲಿ ಬೇರೆ ಬೇರೆ ಪೂರ ಪೋತುದನ್ನ ಐ ಕಡೆಗೆ ಬೂರೊಂದು ನನ್ನ ಕಾಂಡೆ ಲೈಟ್ ಮತ್ತು ಪಾಡಿರುವುದನ್ನು ಆಪುಜಿ ನೆಟ್ಟು ಯಾರಿದು ಲೈಕ್ ಕೊಡೋದು ಬಿರ ಹಾಸ್ಪಿಟಲ್ಗೆ ಹೋದು ಏತು ದಿನ ಅಂಡಿರು ಏನು ಮೂರನೇ ಶನಿವಾರ ಬೈದೆ ಇನ್ನು ಶನಿವಾರ ಎನ್ಮ ದಿನ ಅಂಡು 5-15 ದಿನ ಅದು 15 ದಿನ ಮುಗಿಯೋಡಾನೆ ಇಂಗ್ಲು ಕೂಡ ಹಾಸ್ಪಿಟಲ್ ಉಂಡ ಅವೇ ತೂಲೆ ನರಮನ ಅವಸ್ಥೆ ಪನ್ಪುನು ದೇವೇರು ಈತು ಮನ್ಪೇರು ಬಂಗದಕ್ಲೆ ಬಂಗ ಕೊರುಂದಿಲ್ಲೇರು ಬಂಗ ಕೊರುಂದಿಲ್ಲೇ ಕಷ್ಟವತ್ತಿನ ಮನ್ ಬಂದೇ ಕೊಡು ಅಲ್ಪ ಮಲ್ಲ ಕಾಸಿತ್ತಿನೇ ಅವಳು ಆರಾಮಸಿ ಜೀವನ ಮಂತಂದಿಲ್ಲ ತಿಕ್ಕಿನೆಕ್ಕು ಬತ್ತಿನೆಕ್ಕು ಮಾತ ಖರ್ಚು ಮಂತಂದು ಎಂಕಲ ಪಾಪದಗಳು ಇನ್ನಿತ ಪಡಿ ಇನಿಕೆ ಎಲ್ಲದ ಪಡಿ ಎಲ್ಲಿಗೆ ಪಂಡು ದಿಂಕು ದಿನ ದಿಪ್ಪುನು ಆಂಡಲ 30 ಇತ್ತದು ನಗ ಮಲ್ಲಗಳಿಗೆ ನಟೆ ಬೆಲೆ ದಯಾನಂದ నేను ಹಾಯ್ ದಯಾನಂದ ನೆಂಚೊಲ್ಲರಿ ಬಂಟ್ವಾಳಡು ಇಪ್ಪುನಾಯಿ ಸುರೇಶ್ ಬೊಕ ಆಶಾಲತ ನಿಜ ಇದು ಪನ್ಪುನ ಬೊಕ ಈಗ ದೇವೇರು ಒಲ್ಲೇರಿ ನಮಕ್ ನಮ್ಮ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಪಾಡ್ನಕ್ಕಲು ಆಕಳು ಮಾತ್ರ 100 ರೂಪಾಯಿ ಪಾಡ್ನಕ್ಕಲು ನಮ್ಮ ಕಡೆ ತಿರುಗಿದ್ದೀರಿ ಅಕಲ ಕಡೆ ತಿರುಗಿ ಹೊರವರ ಉಂಡತೆ ದೇವರ ನೋಡ್ಕೊಂಡು ಇಗುಲೊಂದು ಪನ್ಪೆ ನಿಕುಲು ಕಲ್ಲು ಪನ್ಪಿನೇ ಸುಳ್ಳಾತು ನಿಕಲೆಗು ಕಲ್ಲೇ ದೇವರು ಇತ್ತು ನೆಂಚ ಪೂರ ಆಪುಂಡ ಪಾಪದಕಲು ಯಾನು ಎನ್ನ ವಿಷಯ ಪನ್ಪುನತ್ತಿಯೇ ಪ್ರತಿ ಒಂಜಿ ಪಾಪದಕಲೆ ಮಸ್ತ್ ಬಂಗ ಐತ ಮಿತ್ತದು ಪೆಟ್ಟು ಬೂರುಂಡು ಅಂಡ ಒಂಜಿ ಏತು ಪೆಟ್ಟು ಬೂರ್ನಲ ಆಯ್ ಸುಕೂಟು ಮೆರೆಪೇತೆ ಆಯ್ಗೆ ಒಂಜೇ ದಿನ ಲಾಸ್ಟ್ ಮಾತ ಹೋಯ್ತು ಪತ್ವೇರಾಯನ್ ಅಜ್ಜಿ ಕುಡ್ಲಡು ಏರ್ಲ ಇಜ್ಜೆರ ಪುಲ್ಲಿ ಜೋಕುಲಿನ ದಾನೆ ಫ್ಯಾನ್ ತಿರ್ಗುಜ ದಾನೆ ತಿರ್ಗುಳಿಸಕ್ಕೆ ಪುಣೆಂಗು ಜೋರು ಆಸದತ ನಮ್ಮ ರೋಡ್ಲಲ್ಲಿ ಹೋಗುದು ಡೈಲಿ ಬೀಜದ ಫ್ಯಾಕ್ಟ್ರಿ ಹೋಗ್ತದೆ ಒಳ್ಳೆ ಹೆಂಗಸು ಈ ಅಜ್ಜಿಯ ಹಾಗೆ ಇಲ್ಲ ಅಲ್ಲ ಗುರ್ತಂಡ ಶೋಭನಿಕ ಕಲ್ಲಪುರ ಜೆತು ನಿಮಿಯಾ ಜೆತು ಇಜ್ಜೆ ಶೋಭ ಓದಿನತ ಆಶಲತ ನಮ್ಮ ರೋಡಿನಲ್ಲಿ ಹೋಗುವುದು ಡೈಲಿ ಗುರ್ತ ಉಂಡು ಅಜ್ಜಿ ನಮಗೆ ಕಲುವೆ ಮರ್ಲಯನಿಕ್ ಅಜ್ಜಿ ಏರಿಯೇ ಭಾರತಿ ಮೇಡಮ್ ಅಜ್ಜಿ ಅಲ್ಲಿ ಮೂಲ ಅಜ್ಜಿ ಕತೆ ಉಂಡತೆ ಯಾರೇ ಅಜ್ಜಿ ಈಗ ಅಜ್ಜಿ ಕತೆ ಉಂಡು ಮಂಜುನಾಥ್ ಬೋತು ಅಕ್ಕ ಅಜ್ಜಿ ಪರಿಚಯ ಆದದ್ದು ಇವತ್ತು ನಿಮ್ಮ ಲೈವ್ನಲ್ಲಿ ಅಜ್ಜಿ ಪುರುಷರ ಕಟ್ಟೆ ಅಂದದ್ದು ನನ್ನ ಊರು ಕೂಡ ಅದೇನೆ ಅದಕ್ಕೆ ಸ್ವಲ್ಪ ಟೈಪಿಂಗ್ ಮಾಡಿದೆ ಅವರಿಗೆ ಹೌದು ನೀವು ಟೈಪಿಂಗ್ ಮಾಡಿದೆ ಅವರು ಬಿಡುವುದಿಲ್ಲ ಅವರು ನಿಮ್ಮನ್ನು ಅಲ್ಲಿ ಇಲ್ಲಿ ಎಳಿತಾ ಹೋಗ್ತಾರೆ ಯಾವಿಯೇ ಪಾಟಗ ಬುಡುಪುನ ಪಾಟಗ ಪಟ್ಟಂಗನಾ ಇದು ಪನ್ಪುನ ನಿಜ ಇತ್ತಿನ ದಿನ ಅಂದು ಮಲ್ತಾಕಲು ಒಂಜಿ ದಿನ ಅಂದು ಕರೆಕ್ಟ್ ಅಂಚಿನ ಲೈಫು ಇತ್ತಿಂದ ಇದ್ದೇನೈತೆ ನಿಜಯೇ ನಿಜ ಹೌದಾ ಅದೇ ಅರ್ಥನೇ ಆಪುಜಿ ಟೈಪಿಂಗ್ ಓವಿಯ ಶೋಭಾ ಅರ್ಣನ ಅಂದು ಪಟ್ಟಂಗ ಬುಡುಪುನ ರಾದ ನಾವು ಬರೇರ ಪಟ್ಟಂಗ ಬರೇನಾರು 0 ಮಾಯ 0 ಇಲ್ಲ
ಯಾನು ಹೊರ ಪೋದಿಲ್ಲ ಇವ್ರದ್ದು ಕೂಡ ಇಂಚು ಸ್ಕಿಪ್ ಆಯಿತು. ಶೋಭಾ ಮೇಡಮ್ ಓಲ್ಪ ಊರಿರ್ನ ಎನ್ನ ಪುಲ್ಲಿ ಮೂಲು ಉಲ್ಲಲ್ ಗತಿ ಇರ್ನ ಬಂಟ್ವಾಳ ಡೋಲ್ಪ ಪುಲ್ಲಿ ಬಜ್ಜಿ ದೊಡ್ಡಿ ಒಂಜಿಲ ಬರ್ಪುಜಿ 10th ಅವು ಮದಿಮೆ ಮಲ್ಪಡು 10th ಅದು ಮದ್ಮೆ ಮಲ್ಪಡು ಪುಲ್ಲಿಗೆ ಅಂದಿಗೆ ಒಂಜಲ ಬರ್ಪುಜಿ ಪಕ್ಕಡೆ ಇಲ್ಲಡ ಬಾಜಂದೆಕ್ಕಲೆ ಜಾಕ್ರಿ ಬೆಟ್ಟು ಅಂದೆ ఇంకు బేళ్ళ ఇలా ఈండది ఆచదరి గుల్దు బచ్చిపోతుంది ಹೊರ ತಿತ್ತು ಹೊರ ಮಿತ್ತು ಆ ಗ್ರೌಂಡ್ ಬೈಕ್ ಬಾ పొన్నుగుల్ పాతెరడు బొక్క ಅವನು ಗೊತ್ತಾವಾಡು ಊರೇರ್ನಲ್ಲ ಬನಸಂಡೆ ಊರಿನ ನಾನು ಬನಸು ಧೃತಿ ಬಂತಲ್ಲ ಶೋಭಾ ಬಾರಿ ಜೋರದ ಟೀಚರ್ಗೆ ವಾ ಲ್ಯಾಂಗ್ವೇಜ್ ಮಾರ್ರೆ ಅಂದ ಅರ್ಥ ಐಜಿ ಪೊನ್ನುಗುಲು ಪಾತೇರು ಡಾಬಕ್ಕ ಜೋರು ಇಜ್ಜಿಂದ ತರೇಟ್ ಕುಲ್ವಾ ರಡ್ಡು ಕೊರು ಪಿಂಗಾನ್ಗೆ ಅರೆಡ ಮೆಸೇಜ್ ಬಂತು ತೂವರೆ ಪನ್ನೆ ಆರು ಪನ್ನ ನಮಕ್ ಅರ್ಥ ಆಪುಜಿ ಆರು ಪನ್ನ ಆರು ಬರೆಪಿನ ಹೆಂಗೆ ಅರ್ಥ ಆಯ್ಜನೆ ಯಾನ್ ಪನ್ನ ಎಂಜನಿಗಳಿಗೆ ಅರ್ಥ ಆಪಿನ ಬರೆಪಿನ ಸ್ಪೆಲ್ಲಿಂಗ್ ಸರಿ ಇತ್ತು ನಾನು ಸ್ಪೆಲ್ಲಿಂಗ್ ಓದಲಿ ಪಕ್ಕಡೆ ಇಂಚೆ ಓದು ನಾನು ಬಾಯ್ ಗುಡ್ ನೈಟ್ ಅದು ಫೋನ್ದಲ್ಲಿರಿಗೆ ಗುಡ್ ನೈಟ್ ಇತ್ತೆ ಟೀಚರ್ಗೆ ಹಾಕ್ಯಾರೆ ಇಜ್ಜತೆ ಜೋಕುಲಿಗೆ ಅಂದು ಸುರುಟು ಬನ್ನೆ ಆ ಜೋಕುಲಿಗೆ ಹಾಕೋದು ಸರಿ ಹಾಕೊಲಿ ದಾಲಾಬುಜಿ ಹಾಕೊಲಿಗೆ ದಾಲಾಬುಜಿಗೆ ಇರೇಗ್ ಪನ್ನತ್ತು ಬರೆನರೇಗ್ ಪನ್ಯಾನ್ ಅಂದು ಅವನೇ ಯಾನ್ ಪನ್ನಿ ಓ ಇದು ಅವು ಸ್ಕೂಲ್ಡು ಟೀಚ್ ಮಲ್ಪುಣ್ಯತೆ ಉಂಡ ಜ್ವರ ಏತು ಏದು ಒಬ್ಬ ದಾನೆ ಜ್ವರ ಬರ್ಪಿನರಿಗೆ ಗಟ್ಟಿ ಕಡಿ ಬರೋದುಂಡ ನಂಗೆ ಬ್ಲಡ್ ಟೆಸ್ಟ್ ಅಂತ ಬಂತದು ಮತ್ತೆ ಅದು ಡಾಕ್ಟ್ರಿಗೆ ನಿಜ ಅಲ್ಲ ಎಂಚಿನ ಪಿಟಕಮೆಂಟ್ ಹಾಕೋದು ಬರ್ತೀವಿ ಸುತ್ತದಿದ್ದು ಅವೇನಿದ್ದು ಅವೇನು ಅರೇನೊಂಜಿ ಒಲ್ಲ ಸರಿ ಟೆಸ್ಟ್ ಮನ್ಪಡ್ದು ಪನೋಡು
ಗಡಿ ಜ್ವರದಾಯ ಬರ್ಪುಂಡು ಮಂಡೆ ಮೀನಿದ್ದ 5 ದುಂಬಿ ಜ್ವರ ಬೈದು ಮಂಡೆ ದಿಬ್ಬಿನಪ್ಪ ಅನ್ಕೊಂಡಿತ್ತು ಮಂಡೆ ಪ್ರೈಕೆ ಅಂತ ಐಟ್ ಹತ್ತಪ್ಪ ನಮ್ಮ ಜ್ವರ ತಪ್ಪ ನೀಂದ ಎಡ್ಡೆ ನಿಜವ ಎಡ್ಡೆ ಸವಲಿಂದ ಮಾತ್ರ ನಿಂದ ಸ್ಕೂಲ್ದ ಪುದರ್ ಪಂಡ್ರೆ ಬಲ್ಲಿ ಮುಲ್ಪ ಹಾಲು ದಡ್ಡಲ್ ಕಾಡು ಮಗ ಟೀಚರ್ ದಡ್ಡಲ್ ಕಾಡು ಬಂದ ಟೀಚರ್ ಎಡ್ಡೆ ಉತ್ಸಾರು లేవు ಅಲ್ಪನೆ ಇಂಗ್ಲೀಷ್ ಮೀಡಿಯಮ್ ಅಜ್ಜಿ ಅರೆನ ಸ್ಕೂಲ್ ಉತ್ತರ ಕರ್ನಾಟಕ ನಿಂಗೆ ಅನ್ನೋದು ಹಾಯ್ ಅಕ್ಕ ಹೇಗಿದ್ದೀರಾ ಊಟ ಆಯ್ತಾ ಅಕ್ಕ ಹಾಂ ನಂದಾಯಿತು ಊಟ ಆಗಿ ನಾನು ಲೈವ್ ಮಾಡಲಿಕ್ಕೆ ಬಂದಿದ್ದೇನೆ ಆಯಿತಾ ಒಂದು ಲೈಕ್ ಕೊಡಿ ಆಯಿತಾ ಅತ್ತು ಮಗ ಶಶಿಕುಮಾರ್ ಎಲ್ಲಿಯ ಪ್ರಾಯೋಡು ಮಲ್ಲ ಸಾಧನೆ ಮಲ್ತದ ಮಗ ಎಲ್ಲಿಯ ಪ್ರಾಯೋಡು ಮಲ್ಲ ಸಾಧನೆ ಮಲ್ತದ ಏರು ಮೇರು 65 ಜನ ಶಶಿಕುಮಾರ್ ದೇವರೇ ಅಲ್ಲ ಉತ್ತರ ಕರ್ನಾಟಕದ ನಿಂಗೆ ಬರ್ತೀನಿ ಅಕ್ಕ ಬೇಗ ಪನ್ನಿ ಅಜ್ಜಿ ಅರ್ಣ ಮಲ್ಲ ಸಾಧನೆ ಮಲ್ತಿದ್ದ ಯಾನು ಮುಲ್ಪ ಇಪ್ಪೇನೆ ಅಜ್ಜಿ ನಾನು ಅಕ್ಕ ನಿಜ ಹೇಳು ಅಜ್ಜಿ ಯಾರು ಆರು ಏರು ಪಲ್ಲೆಕ್ಕ ಎಂಕ್ ಗೊತ್ತಿಜ್ಜಿ ಅಜ್ಜಿ ನಿಕಲ್ಲಕ್ಕನೆ ಆರ್ಲ ಬರ್ಪಿನಾರು ಆರ್ಲ ಒಂಜಿ ಲೈವ್ ಬರ್ಪಿನಾರು ಪಾತೆ ಒಂದಿತ್ತೀರ ಆರು ಅಜ್ಜಿ ಬಂದು ಎಂಗುಲ ಅಜ್ಜಿ ಲೆಪ್ಪುನಾರು ಅತ್ತೆ ಕೈಟ್ ಒಂಜಿ ಬಾಲೆ ಪಾತ ಉಂಡ ಮಗ ಶಶಿ ಅವಿರ್ದು ಮಲ್ಲ ಸಾಧನೆ ಉಂಡ ಆರು ಪುಲ್ಲಿಯಲ್ಲಿ ಅಂತ ತಡ್ತೀನಿ ಅಜ್ಜಿ ಒಂದು ಮುದುಕಿ ಅಜ್ಜಿ ಒಂದು ಮುದುಕಿ ಹತ್ರ ಇಷ್ಟು ದೊಡ್ಡ ಮೊಬೈಲ್ ಉಂಟಲ್ಲ ನೀವು ನಂಬ್ತೀರಾವ ಎಷ್ಟು ದಿನ ಕುಂಟ ಎಷ್ಟು ದೂರ ಇದನ್ನ ಮಗ್ಗೆ ಕೇನದಲ್ಲಿ ಇದು ಟ್ರೈನ್ಡ್ ಪೋಡು ಉಳ್ಳಾರಿಗೆ ಅಂದು ಮಲ್ಲ ಟ್ರೈನ್ ವರ್ಮಮಾಲೆಗೆ ಟ್ರೈನ್ ಉದ್ದ ಎಂಗುಲ್ ಪೋಪಿನ ಇದು ಯಾರು ಮುಲ್ಪ ಮೆಲ್ಲ ಪಾತಿರುದಿಲ್ಲವೇ ನಾನು ಇಲ್ಲ ಪೋಯ್ಬೇಕು ಜಾಲ್ಡ್ ಮತ್ತು ಪಾತಿರಿಗ ಕುಸಿಟ್ಟು ಪಾತಿರಿಗ ಗಾದೆ ಪದ್ಯ ಸಾಂಗು ಒಂದು ಜಾಲಿ ಅಂತ ಪಾತಿರಿಗ
ಜಾಲಿ ಮಲ್ಪೋಡು ಟೆನ್ಷನ್ ಪೂರ ಬ್ರೇಕ್ ಇದು ಟೆನ್ಷನ್ ಮಾತ್ರ ಬರಿಕಿದ್ದೀನಿ ಟೆನ್ಷನ್ ಜಾಸ್ತಿ ಜಾಸ್ತಿ ಆಪೀನಿ ನಮಕ್ ಕಮ್ಮಿ ಆಪುಜಿ ಪುತ್ತೂರು ಅಲ್ಪ ಅಂಡು ಗೊತ್ತು ಎಪ್ಪೊಂದು ಪಂಡು ಕೂಡ ಜ್ವರ ಹಾಂ ಜಾರನು ಮೆಲ್ಲ ಈ ರಾತ್ರಿ ಜ್ವರ ಕುಲ್ವ ನೋಡ ಅಂತ ಅವ್ರ ತಲೆ ಮಿತ್ತೆ ಜೋರು ಜ್ವರ ಬಂದ ಹೌದೇನ ಒಂದು ಡೋಲ ಕೊರ್ರೆ ಬುಜ ಈಚೆ ಬಂತು ಡಾಕ್ಟ್ರ್ ಪಲ್ಲೆ ಒಂಚೂರು ಜ್ವರ ಬರೋದು ರಾತ್ರಿ ಹಿಂಗೆ ಚಂಡಿ ಮತ್ತು ಮೋನೆ ಅಂತ ಎತ್ತಿನ ಇದು ಎಸ್ಕೇಪ್ ಆಗಲಿ ಮಗನೆಲ್ಲ ಡುಪ್ಪುನದೆ ಮಕ್ಕಳಿಗೆ ಡಾಕ್ಟ್ರ್ ಕಂದ ಅಂಚೆದೆ ಮಾಡಿ ರಾತ್ರಿ ಇಡೀ ಅವೇನೆ ಬರಲು ರಾಗಿ ಪರ್ಣಿಕೆ ಜಾಸ್ತಿ ಆಗ್ತದೆ ಅವು ಉರಿಸೀತ ಸಂಪು ಸಂಪು ಮಸ್ತ್ ಹಾಂ ಡಾಕ್ಟರ್ ನಿಂಗೆ ಬಿಟ್ಟ ಬರ ಸೋಕಾಪ ಪುತ್ತೂರು ಒಲ್ಪಂಡು ಗೊತ್ತಿಪ್ಪುನಜ್ಜಿ ಎಂಕುಲು ಅಪಗದ ಕಾಲಡು ಮಂತುನ ಜಂಬರ ನಿಕ್ಲಿಗಿತ್ತೆ ಮಲ್ಪೆರ ಒಂದು ಮಗ ಒಂದಿರು ಪನ್ನ ಅಪಗ ಜಂಬರ ಮಲ್ಪೆರೆ ತಿಂದ್ರೆ ಇಜ್ಜಾಂಡು ಅಜ್ಜಿ ಎಡ್ಡೆ ದಾದ ಕಲಡು ಬಂಗ ಅಡ್ಡೆ ಕಾಲ ಇತ್ತೆದ ಕಾಲಡು ಅದಾಗ ಉಂಡು ಇಜ್ಜಿ ಈ ಪುಂಜು ದಾದಿ ದಯಾಲ್ ಬೆದೋದಂದ್ರೆ ಅಜ್ಜಿಗೆ ಜ್ವರ ಬರೋದು ಜೋರು ಆರೆಂಡ ಬತ್ತೆ ಪಾತ ಜ್ವರ ಬರೋದೊಂದು ಯಾನು ಜಪ್ಪೆರೆಜ್ಜದಾತು ನಂದು ಅಂಚ ಅರೆಂಡ ಆಲ್ಡ ವಾತಿರುಂತೀನಿ ಇರೇಗ ಕಣ್ಣು ಕೂರುಂಡು ದೀಪಿಡು ಇತ್ತಿನ ಬಾಲೆ ಇನ್ನನಿ ಶೋಭನ ಹಾಂ ಶೋಭನ ಬಾಲೆ ಒಂಜೆ ಬಾಲೆ ಒಂಜೆ ಬಾಲೆ ಅವು ಬಾಲೆ UKG ಅವೇನು ನಿನ್ನ ಬಾಲೆ ಎತ್ತ ಅನ್ನ ಇತ್ತು ಮಲ್ಲಾತು ಮಂತೆ ಎನ್ನವೇ ಎಲ್ಲಿ ಇಪ್ಪನಾಗ ತೂಯೆ ಗೊತ್ತಾಣ ಹಿಂಗೆ ನೀರು ಪೂರ ಗಂಟೆ ತೋದು ಪೂರ ನೀರು ಇಂಚಿಗೆ ಬೂರ್ದು ಮಾರ್ರೆ ಏತ್ ಇದು ಅಂಗಡಿ ಬಾಲಿಗೆ ಏತ್ ಇಯರ್ ಅಂಡ್ ಬಾಲಿಗೆ 5 to 6 ಅತ್ತ ಮಗ ಎಂಕಲ್ ಅಪ್ಪಗ ಸುತ್ತನ ಪೂರ ಏತಾವು ಅಪ್ಪಗ ಸೈಕಲ್ ರಾಜ್ಕುಮಾರ್ನ ಆಕಸ್ಮಿಕ ಪಿಕ್ಚರ್ಗೆ ಬೋದಿತ್ತ ಭಯಂಕರ ಅಜ್ಜೀರು ಭಯಂಕರ ಉಳ್ಳಾರ
ಅಮ್ಮ 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 ನೀರು ಕಂಡ್ರೆ ಬರ್ತೇವೆ, ಬೆಚ್ಚ ನೀರು ಕಂಡ್ರೆ ಬೈ ಅಂದೆ UKGಗೆ ಪೋಪುನೈತೆ. ದೂರು ದೂರು ರಬ್ಬಗು ಕೋಪಿ ಕಾಲ ಇತ್ತದ ಜವನೀರು ಏರು ಕೋಪೇರು ಕೋಪೇರು ಬೋಡೆ ಸೈಕಲ್ದು ಅಜ್ಜಿ ಇತ್ತದಕ್ಲಿಗೆ ಸ್ಕೂಟರ್ ಆವೋಡು, ಕಾರ್ ಆವೋಡು, ಬೈಕ್ ಆವೋಡು, ಬೈಕ್ ಬಿರು ಕುಟ್ಟ ಬಂತು ಕುಲ್ಲೋಡು ದುಂಬು ಸೈಕಲ್ ಇತ್ತವ ಸೈಕಲ್. ಇತ್ತೆ ಬರ್ಪೇನು ಒಂಚೂರು ನಾನು ಅಮ್ಮನ ಒಂಚೂರು ಟಾಯ್ಲೆಟ್ ಹೋಯ್ರೊಂಡಿಗೆ ಎಲ್ಲ ತಂಬೋದು ಬರ್ಪೇನು. ಓಕೆ
ಕವಿತಾ ಪೂಜಾರಿ ಎಡ್ಡೆ ವಿಷಯ ವರಿ ಯಾನೊಂಚೂರು ಅಂಚಿ ಬೋದಿತ್ತದೆ ಎಂದ್ರು ಗಮ್ಮಲ್ಲ ತಂದು ಅಜ್ಜಿ ರಾಜಿ ಆಯ್ನ ಕರಬು ಸೈಕಲ್ ಎಕ್ಸ್ಪರ್ಟ್ ಅಂಚತ್ತು ಮಗ ಕವಿ ಅನ್ಲ ಎನ್ನ ಸೋಂಪೆಲ ಮದಿಮೆ ಸುರುಟು ಸೈಕಲ್ ಊರು ತಿರುಗಿದಿತ್ತ ಈರಾಂಡಲ ಪರಬು ಅತ್ತ ಸೈಯಡ್ ಎಂಚಿನ ಗಾಡಿ ಇತ್ತಿಜ ಅಪ್ಪಾಗ ಸೈಕಲ್ ಇತ್ತನ ಅಂದೆ ರಾಜ್ಯಾಲಿ ಅಜ್ಜಿಗೆ ಬೋರಾಯರ ಬುಡ್ಪುಜಿ ನಿಕಲು ಮಸ್ತ್ ಎಂಟರ್ಟೈನ್ಮೆಂಟ್ ಕೊರ್ಲಿ ನನ್ನ ಲೋಕಿ ಬಾಯ್ ಗುಡ್ ನೈಟ್ ಇನಿ ಎಲ್ಲ ಸೈಫುನವ್ರು ಗಾಡಿಲಿ ಪೋಂಡ ಆರೋಗ್ಯ ಪೂಜೆ ಮಗ ಶಶಿ ಈ ಸೈಕಲ್ ಬಿಡು ಸರಿಯಪ್ಪ ಸಸಿಗೆ ಮಾಡಿ ಸೈಕಲ್ ಬಿಡು ಸರಿಯಪ್ಪರಿಗೆ ಯಾರ ಅಮ್ಮಗೂ ಮುಲ್ಪದೊಂದು ಪೇಷಂಟ್ಗೆ ಜ್ವರ ಬರೋದುಂಡು ಗಡಿ ಗಡಿ ಕಕ್ಕೊಂದುಲ್ಲೇರು ಕಾರು ಬಿರಿರು ಕಟ್ಟು ಮಂದಿರು ಶುಗರ್ ಐದು ಜ್ವರ ಬರೋದುಂಡು ಒರ್ತಿ ಎಪ್ಕೊಂಡು ಕೊಂಚ ಕೊಂಚ ಉಂಡು ಅಂಚ ಪರಬುಗೆಲ್ಲ ಎಕ್ಸ್ಪೀರಿಯನ್ಸ್ ಉಂಡು ಪರಬುಗೆಡ್ಡೆ ಎಕ್ಸ್ಪೀರಿಯನ್ಸ್ ಉಂಡು ಟೈಮ್ ಮನಸ್ಸು ಮಾಡ್ಕೊಂಡು ಬಂದಿ ಬಿಡು ಬಂದಿಗೆ போயிட்டு ನಾನು ಹೊರ ಬಂದಿ ಹೋದ್ಬಿಟ್ಟು ಪಕ್ಕದ ಬೇಜಾರು ಬಂದಿಗೆ ಹೋಗಂದೆ ಬೇನೆ ಇಂದ ಕ್ಲೀನ್ ಇಂಜಂಟೆ ಎತ್ತರ ಮಂತಿನ ಅಂಚೆನ చెప్పలే చెప్పాడు బక్కరాజు నాకు అంతే దులక్కదు సరి అవుతుంది వేరు మాದ ಕೂಡ ಲೈಟ್ ಬಾರಿ ಅಂತ ಇತ್ತಿನ ಕೂಡ ಲೈಟ್ ಬಾರಿ ನೆಟ್ಟು ಕೂಡ ಅಲ್ಲಿ ಕೊಟ್ಟು ಇದ್ದೀರಿ ಅಲ್ಲ ಲೈಟ್ ಬಾರಿ ಅಲ್ಲಿ ಒಂದು ಲೈಟ್ ಹೋಗ್ಬೇಕು ಮೋನೆಗೆ ಹೋಗ್ನಿ ಆಗ ಯಾಕೆ ಗೊತ್ತಾಗಿದೆ ಜೈದೇರಿ ಏರ್ಬೋದು ಬಾರಿ ఎక్కడ కట్టబడుతుంది సన్నగా అవుతున్నావు అలా నేను నీరు
ಶೋಭನಾ ದೀಪಿ ತೂನಗ ಈ ತೀರ್ಪು ಮಗಳು ದೀಪ ನೆನಪಾಪಲು ಇನ್ನ ಕುಟುಂಬಡು ಜೀವಡು ತಿನ್ನಕ್ಕು ಏರುಳ್ಳಿ ಬನ್ನೆ ಮಾತಿರ್ನಲ ಕಡುಪುರ್ದು ಪರಬೊತ್ತಿ ಉರಿದಿನಂದು ಸೈಕಲ್ ತೊರಿತಿಂದ ಆರೋಗ್ಯ ಪುಂಡು ಬನ್ನಿ ಮಗ ಇನ್ನೀ ಸೈಕಲ್ ದಾನ ವಿಷಯ ಯಾನಮ್ಮಂತ ಅದು ಕೊಂಚ